ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ. ನೋಡಿ, ನಾವು ಶಾಲಾ ಕಾಲೇಜಲ್ಲಿ ಎಂತ ಕಲ್ತಿದ್ದೇವೆ, ಅದು ಕಲೆ, ಆರ್ಟ್. ಎಂತಾಗ್ತದೆ ಅಂದ್ರೆ ನಮ್ಗೆ ಕೆಲಸಕ್ಕೆ ಒಂದು ಮಾರ್ಗ, ಅದು ನಿಜವಾದ ಜ್ಞಾನ ಅಲ್ಲ. ಏಕೆಂದ್ರೆ ಈಗ ಭಕ್ತಿಯಲ್ಲಿ ಶುದ್ಧ ಭಕ್ತರಲ್ಲಿ 2 ವಿಧ ಉಂಟು. ಒಂದು ಅಂದ್ರೆ ಗೋಷ್ಠಾನಂದಿ, ಮತ್ತೊಂದು ಭಜನಾನಂದಿ. ಈಗ ಪ್ರಭುಪಾದ್ ಅವರು ಗೋಷ್ಠಾನಂದಿ, ಅಂದ್ರೆ ಅವರು ಹೈಲಿ ಕ್ವಾಲಿಫೈಡ್. ಅವರು ಸ್ಕಾಟಿಷ್ ಚರ್ಚ್ ಅಲ್ಲಿ ಕಲ್ತದ್ದು. ಮತ್ತೆ ಅವರ ಗುರು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಅವರು ಕೂಡ ಹೈಲಿ ಕ್ವಾಲಿಫೈಡ್, ಅವರು ಕೂಡ ಗೋಷ್ಠಾನಂದಿ. ಅವರ ಗುರು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಗುರು ಗೌರು ಕಿಶೋರದಾಸ್ ಬಾಬಾಜಿ ಮಹಾರಾಜ್, ಅವರು ಭಜನಾನಂದಿ, ಅವರ ಎಜುಕೇಶನ್ ಎಂತ ಇಲ್ಲ. ಮತ್ತೆ ಅವರ ಗುರು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್, ಅವರು ಮೆಜಿಸ್ಟ್ರೇಟ್ ಆಗಿದ್ರು, ಅವರು ಕೂಡ ಹೈಲಿ ಕ್ವಾಲಿಫೈಡ್. ಮತ್ತೆ ಅವರ ಗುರು ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್, ಅವರು ಭಜನಾನಂದಿ, ಅಂದ್ರೆ ಅವರು ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ. ಈಗ ನಮ್ದು ಈಗ ಪರಂಪರೆಯಲ್ಲಿ 2 ಗೋಷ್ಠಾನಂದಿ ಇದ್ದಾರೆ, ಇಬ್ಬರು ಭಜನಾನಂದಿ, 3 ಗೋಷ್ಠಾನಂದಿ. 3 ಗೋಷ್ಠಾನಂದಿ ಅಂದ್ರೆ ಹೈಲಿ ಕ್ವಾಲಿಫೈಡ್. ಈಗ ಪ್ರಭುಪಾದ ಆಗ್ಲಿ, ಅವರ ಗುರು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮತ್ತೆ ಭಕ್ತಿ ವಿನೋದ್ ಠಾಕೂರ್, ಅವರು 3 ಕೂಡ ಹೈಲಿ ಕ್ವಾಲಿಫೈಡ್. 2 ಕ್ವಾಲಿಫಿಕೇಶನ್ ಇಲ್ಲ, ಎಂತ ಎಜುಕೇಶನ್ ಇಲ್ಲ, ಆದ್ರೂ ಕೂಡ ಅವರು ಆಚಾರ್ಯರಾಗಿದ್ದಾರೆ. ಹೇಗೆ? ಯಾಕೆಂದ್ರೆ ಈ ಕೃಷ್ಣ ಪ್ರಜ್ಞೆಗೆ ನಮ್ಗೆ ಕ್ವಾಲಿಫಿಕೇಶನ್ ಬೇಕಂತ ಇಲ್ಲ. ಅದಕ್ಕೆ ಕ್ವಾಲಿಫಿಕೇಶನ್ ಒಂದೇ ಬೇಕಾದದ್ದು ಭಕ್ತಿ. ಅಂದ್ರೆ ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ, ನೋಡಿ, ನಾವು ಇಸ್ಕಾನ್ ಅವರು ಹೆಚ್ಚಿನವರು ಸಂಸ್ಕೃತ ಕಲಿಯಲಿಲ್ಲ, ಆದ್ರೆ ನಮ್ಗೆ ಶ್ಲೋಕ ಎಲ್ಲ ಅರ್ಥ ಆಗ್ತದೆ. ಹೇಗೆ? ಆ ಜಪದಿಂದ ಕೃಷ್ಣ ಎಲ್ಲ ರಿವೀಲ್ ಮಾಡ್ತಾನೆ. ಹಾಗಾಗಿ ಇದು ಜ್ಞಾನ. ಜ್ಞಾನ ಅಂದ್ರೆ ನಾವು ಶಾಲಾ ಕಾಲೇಜಿಗೆ ಕಲಿಯುವಂಥದ್ದು ಅದು ಜ್ಞಾನ, ಅದು ಕಲೆ, ಅದು ಆರ್ಟ್. ಆರ್ಟ್ ಅಂದ್ರೆ ನಮ್ಗೆ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಒಂದು ಮಾರ್ಗ. ನಿಜವಾದ ಜ್ಞಾನ ಅಂದ್ರೆ ಈ ಕ್ಷೇತ್ರಜ್ಞ, ಪ್ರಕೃತಿ ಪುರುಷ, ಪ್ರಜ್ಞೆ, ಇದನ್ನು ತಿಳುವಂತ ಜ್ಞಾನ. ಅದು ಕೃಷ್ಣ ನಮ್ಗೆ ಒಳಗಿಂದ ರಿವೀಲ್ ಮಾಡ್ತಾನೆ. ರಿವೀಲ್ ಹೇಗೆ ಮಾಡುವಂಥದ್ದು? ಈ ಜಪದ ಮೂಲಕ. ಜಪ ಮಾಡ್ತಾ ಇದ್ರೆ ಕೃಷ್ಣ ನಮ್ಗೆ ಎಲ್ಲವೂ ಯಥಾರ್ಥ, ಅದಕ್ಕೆ ಹೇಳುವಂತ ಪ್ರಭುಪಾದ ಯಥಾರೂಪ, ಯಥಾರ್ಥವಾಗಿ ನಮ್ಗೆ ರಿವೀಲ್ ಮಾಡ್ತಾನೆ. ಎಸ್, ಈಗ ನಾವು ಹೋಗುವ ಅಧ್ಯಾಯಕ್ಕೆ. ಪ್ರಶ್ನೆ: ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆ 6 ಅಧ್ಯಾಯಗಳು ಏಕೆ ಪ್ರಸ್ತುತಪಡಿಸಲಾಗಿದೆ? ಸತ್ಯದಲ್ಲಿ ಇಡೀ ಭಗವದ್ಗೀತೆ ಭಕ್ತಿ 1ನೇ 6ನೇ ಅಧ್ಯಾಯಗಳು ಭಕ್ತಿ ಕೆಲಸವನ್ನು ಹೇಗೆ ಸಾಧಿಸೆಂದು ಸೂಚಿಸುತ್ತದೆ. ಕೊನೆ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸುವುದು ಎಂಬುದನ್ನು ವಿವರಿಸುತ್ತದೆ. ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತಾರೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆ 6 ಅಧ್ಯಾಯಗಳು ಭೌತಿಕ ಪ್ರಪಂಚ ತಮ್ಮನ್ನು ಹೊರಗೆ ತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನ ಒದಗಿಸ್ತದೆ. ಅಂದ್ರೆ ನಾವೀಗ ಜನ್ಮ, ಮೃತ್ಯು, ಜರ, ವ್ಯಾಧಿ. ಜನ್ಮ ಅಂದ್ರೆ ಹುಟ್ಟು, ಮೃತ್ಯು ಅಂದ್ರೆ ಸಾವು, ಜರ ಅಂದ್ರೆ ಓಲ್ಡ್ ಏಜ್, ವ್ಯಾಧಿ ಅಂದ್ರೆ ರೋಗ. ಇದರಿಂದ ನಮಗೆ ಬಿಡುಗಡೆ ಉಂಟಾ? ಈ ಶಾಲಾ ಕಾಲೇಜಿಂದ ನಾವು ಎಂತ ಕಲ್ತೇವಾದ್ರೆ ಎಂತಾದ್ರೂ ಇದರಿಂದ ನಮಗೆ ಬಿಡುಗಡೆ ಮಾಡ್ತದ? ಇಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಜ್ಞಾನದಿಂದ ನಮ್ಗೆ ನಮ್ಮ ರೋಗವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ನಮ್ಮ ಓಲ್ಡ್ ಏಜ್ ಅನ್ನು ಹೆಚ್ಚಿನವರಿಗೆ ಹೆಂಗಾಗಿರ್ಬೇಕು ನೋಡಿ. ಈಗ ಕೆಲವರ ಕೂದಲು ಹೋದ ಮೇಲೆ ಕೂಡ ಅವರು ವಿಗ್ ಆಗ್ತಾರೆ. ಯಾಕೆಂದ್ರೆ ಯಂಗ್ ಕಾಣ್ಬೇಕು ಅವರಿಗೆ. ಮತ್ತೆ ಹೆಚ್ಚಿನವರು ಪ್ರಾಯ ಆದ ಮೇಲೆ ಕೂಡ ಅವರು ಮೇಕಪ್ ಮಾಡ್ತಾರೆ. ಅಂದ್ರೆ ಈ ಪ್ರಾಯ ತರ ಕಾಣ್ಬಾರ್ದು ಅವರಿಗೆ, ಅಂದ್ರೆ ಯಂಗ್ ಕಾಣ್ಬೇಕು. ಎಲ್ಲರಿಗೂ ಯಂಗ್ ಆಗಿರ್ಲಿಕ್ಕೆ ಆಸೆ, ಆದ್ರೆ ಯಂಗ್ ಕೃಷ್ಣ ಮಾತ್ರ. ಕೃಷ್ಣ ಈ ಯುದ್ಧ ಆಗುವಾಗ, ಕುರುಕ್ಷೇತ್ರ ಯುದ್ಧ ಆಗುವಾಗ ಅರ್ಜುನನಿಗೆ 88 ಪ್ರಾಯ. ಕೃಷ್ಣನಿಗೆ ಅಂದ್ರೆ ಕೃಷ್ಣ ದೇವತ ಪರಮಪುರುಷ, ಅವನಿಗೆ ಪ್ರಾಯ ಇಲ್ಲ, ಅದು ಕೂಡ ಸೇಮ್ ಒಟ್ಟಿಗೆ ಬೆಳೆದು ಬಂದದ್ದು. ಅವನಿಗೆ ಕೂಡ ಅಷ್ಟೇ ಅಂದಾಜು ಹೇಳ್ಬೋದು, ಅಂದ್ರೆ ಈ ಭೌತಿಕ ಕ್ಯಾಲ್ಕುಲೇಷನ್ ಪ್ರಕಾರ. ಆದ ಕೃಷ್ಣ 16 ವರ್ಷದ ನವ ಯೌವನಂಶ, ಅಂದ್ರೆ 16 ವರ್ಷದ ಈ ಬಾಲಕನಾಗಿ ಕೃಷ್ಣ ಕಾಣ್ತಿದ್ದ. ಅದು ಹೇಗೆ? ಯಾಕೆಂದ್ರೆ ಕೃಷ್ಣಂದು ಆಧ್ಯಾತ್ಮಿಕ ಶರೀರ. ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ, ನಮ್ಮ ಈ ಶರೀರ ಕ್ಷಯಿಸ್ತದೆ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಹಾಗಾಗಿ ನೋಡಿ, ಯಾವಾಗಲೂ ಖಾಲಿ ಜ್ಞಾನ ಇದ್ರೆ ಪ್ರಯೋಜನ ಇಲ್ಲ. ಎಂತಾಯ್ತು ಅಂದ್ರೆ, ಪ್ರಭುಪಾದ್ ಈ ಕೃಷ್ಣ ಪ್ರಜ್ಞೆ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದು 6 ವರ್ಷದಲ್ಲಿ ತುಂಬಾ ದೇವಸ್ಥಾನ ಮಾಡಿದ್ರು, ತುಂಬಾ ಭಕ್ತರನ್ನು ಮಾಡಿದ್ರು. ಮತ್ತೆ ಫಸ್ಟ್ ಟೈಮ್ ಅವರು ಭಾರತಕ್ಕೆ ಅವರನ್ನು ಕರ್ಕೊಂಡು ಬಂದ್ರು 5,000 ಮಂದಿ.
ವೀಸಾಕ್ಕೆ ಇನಿಷಿಯಲಿ ಇಂದಿರಾ ಗಾಂಧಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು, ಮತ್ತೆ ಅವ್ರು ಕೊಟ್ರು. ಅಂದ್ರೆ ಇಂದಿರಾ ಗಾಂಧಿ ಕೂಡ ಎಂತ ಕನ್ಸರ್ನ್ ಅಂದ್ರೆ ಈ ಭಾರತೀಯರು ರಿವೋಲ್ಟ್ ಆಗ್ತಾರಂತ ಅವ್ರಿಗೆ ಕನ್ಸರ್ನ್ ಇತ್ತು. ಹಾಗಾಗಿ ಇನಿಷಿಯಲಿ ಮತ್ತೆ ಅವ್ರು ಕೊಟ್ಟರು. ಮತ್ತೆ ಕೊಟ್ಟ ಮೇಲೆ ಈ ಭಾರತದಲ್ಲಿ ತುಂಬಾ ಈಗ ಕೂಡ ಸೋಕಾಲ್ಡ್ ಅಜೇಟ್ನೆಸ್ ತುಂಬಾ ಉಂಟು. ಅಂದ್ರೆ ಅವರು ಎಂತ ಹೇಳುವಂಥದ್ದು, ಹೆಂಗಸರಿಗಿಲ್ಲ, ಮತ್ತೆ ಪಾಶ್ಚಾತ್ಯ ದೇಶದವರಿಗಿಲ್ಲ, ಕ್ರಿಶ್ಚಿಯನ್ಸ್ಗಿಲ್ಲ, ಮುಸ್ಲಿಮ್ಸ್ಗಿಲ್ಲ, ಈ ರೀತಿ ಎಲ್ಲ ಉಂಟು ಅವ್ರದ್ದು. ಹಾಗಾಗಿ ಅವರೆಲ್ಲ ಬಂದರು ಒಪೋಸ್ ಮಾಡಲಿ ಪ್ರಭುಪಾದ ಹತ್ರ. ಪ್ರಭುಪಾದ ಬಂದು ಹೇಳಿದಂಥದ್ದು, ನೀವು ಯಾಕೆ ಈ ಕ್ರಿಶ್ಚಿಯನ್ಸ್ನವರಿಗೆ ಕೃಷ್ಣ ಪ್ರಜ್ಞೆ ಕಲಿಸಿದ್ರಿ, ನೀವು ಯಾಕೆ ಈ ಸ್ತ್ರೀಯರಿಗೆ ಕಲಿಸಿದ್ರಿ, ಆ ರೀತಿ ಹೇಳಿದ್ರು. ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ನಿನ್ನ ದೇಹದ ಭಾವನೆ. ಆತ್ಮದ ಭಾವನೆಗೆ ಕ್ರಿಶ್ಚಿಯನ್ ತುಂಬ ಬ್ರಹ್ಮಾಂಡ ಉಂಟು, ಕೋಟಿಗಳ ಬ್ರಹ್ಮಾಂಡ ಉಂಟು. ಈ ಕಾರಣೋದಕ ಶಾಹಿ ವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಎಲ್ಲೂ ಕ್ರಿಶ್ಚಿಯನ್ ಹಿಂದೂ ಇಲ್ಲ, ಕಾಲಿನ ಇಲ್ಲಿ ಮಾತ್ರ ಇರುವಂಥದ್ದು. ಹಾಗೆ ದಯವಿಟ್ಟು ಆಗಿಲ್ಲ. ಮತ್ತೆ ಎಂತಾಯ್ತು ಅಂದ್ರೆ ತುಂಬಾ ಜ್ಞಾನಿಗಳಿದ್ರು. ಜ್ಞಾನಿಗಳಂದ್ರೆ ಪಂಡಿತರು, ಸಂಸ್ಕೃತ ವಿದ್ವಾನ್, ಅವರೆಲ್ಲ ಬಂದು ಪ್ರಭುಪಾದ ಹೇಳಿದ್ರು, ನಾವು ಕಳೆದ 40-45 ವರ್ಷದಿಂದ ಈ ವೇದಾಸ್, ಈ ಶ್ಲೋಕಸ್ ಎಲ್ಲ ನಾವು ಕಂಠಸ್ಥ ಮಾಡಿದ್ವಿ. ಆದ್ರೆ ನಮ್ಗೆ ನಿಮ್ಮಾಗೆ ಭಕ್ತರನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಜ್ಞಾನಕ್ಕೆ ಅಲ್ಲಿ ಯೋಗ ಸೇರಿಸ್ಬೇಕು, ಕೃಷ್ಣನ ಸೇರಿಸ್ಬೇಕು. ಅವತ್ತು ಖಾಲಿ ಜ್ಞಾನ ಇತ್ತು, ಖಾಲಿ ಜ್ಞಾನ ಏನು ಪ್ರಯೋಜನ ಇಲ್ಲ. ಒಳ್ಳೆ ರೀತಿಯಲ್ಲಿ ಸಂಸ್ಕೃತ ಉಚ್ಚಾರ ಉಂಟು, ಒಳ್ಳೆ ರೀತಿ ಕಂಠಸ್ಥ ಉಂಟು, ಆದ್ರೆ ಅದು ಪ್ರಯೋಜನವಿಲ್ಲ. ಜ್ಞಾನ ಯೋಗ ಅಂದ್ರೆ ಕೃಷ್ಣನನ್ನು ಜ್ಞಾನ ಯಾವಾಗಲೂ ಪ್ರಭುಪಾದ ಹೇಳ್ತಾರೆ, ಖಾಲಿ ಜ್ಞಾನ ಇದ್ರೆ ಏನು ಪ್ರಯೋಜನ, ಅಲ್ಲಿ ಕೃಷ್ಣನ್ ನಾವು ಆ್ಯಡ್ ಮಾಡಬೇಕು. ಇದಕ್ಕೆ ಉದಾಹರಣೆ ಪ್ರಭುಪಾದ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಎಂತ ಅಂದ್ರೆ, ಈಗ ನಿಮ್ಗೆ ಸಪೋಸ್ ಯಾರಾದ್ರೂ ಒಂದು ಚೆಕ್ ಕೊಟ್ರು, ಆ ಚೆಕ್ಕಿಗೆ ಒಂದು 7 0 ಹಾಕಿ ಕೊಟ್ರು, ಎಂಥದ್ದು ವ್ಯಾಲ್ಯೂ ಉಂಟಾ? ಇಲ್ಲ. ನಿಮ್ಗೆ ಅದನ್ನು ಬ್ಯಾಂಕಲ್ಲಿ ತೋರಿಸಿ ಕೂಡ ನಿಮ್ಗೆ ಎಂತ ಕೊಡುದಿಲ್ಲ, ಹಣ ಕೊಡುದಿಲ್ಲ. ಅದೇ 7 0 ಎದುರು ಒಂದು ಹಾಕಿದ್ರೆ ಆಗ ಅಲ್ಲಿ ವ್ಯಾಲ್ಯೂ ಉಂಟು, 1 ಕೋಟಿ ಆಯ್ತು. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಈ ಜ್ಞಾನದ ಎದುರು ಕೃಷ್ಣನನ್ನು ಸೇರಿಸಿದ್ರೆ ಅದಕ್ಕೆ ವ್ಯಾಲ್ಯೂ ಉಂಟು, ಇಲ್ಲದ್ರೆ ಆ ಜ್ಞಾನ ಏನು ಪ್ರಯೋಜನವಿಲ್ಲ. ಆದ್ದರಿಂದ ಕೊನೆ 6 ಅಧ್ಯಾಯ ಭೌತಿಕ ಪ್ರಪಂಚ ತಮ್ಮನ್ನು ಹೊರಗಿದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ಮಾಯದಿಂದ ನಮ್ಮ ಬೇರ್ಪಡಿಕೆ ಮತ್ತು ಕೃಷ್ಣನಿಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗ್ತದೆ. ಎಸ್, ಈಗ ಶ್ಲೋಕಕ್ಕೆ ಹೋಗುವ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಕ್ಷೇತ್ರಜ್ಞಾಂ ಚಾಪ್ಮಾಂ ಯುಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರಜ್ಞೋ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ವರ್ತಮಾನ ಶ್ರೇಷ್ಠ ಅರ್ಜುನನೇ, ಎಲ್ಲಾ ದೇಹಗಳು ಕ್ಷೇತ್ರಜ್ಞ ನಾನೇ, ಆ ದೇಹವನ್ನು ಅದರ ಕ್ಷೇತ್ರ ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಸಾರಿ, ನೋಡಿ ಈ ಚಾರ್ಟ್ ಅನ್ನು ತೋರಿಸ್ತೇನೆ. ಫಸ್ಟಿಗೆ ಪ್ರಶ್ನೆ, ಪ್ರಕೃತಿ ಅಂದ್ರೆ ಎಂತ ಅಂತ ಕೇಳ್ತಾನೆ ಅರ್ಜುನ. ಅದಕ್ಕೆ ಕೃಷ್ಣ ಉತ್ತರ ನೀಡುವಂಥದ್ದು ಭೌತಿಕ ಪ್ರಕೃತಿ. ಪುರುಷ ಯಾರಂತ ಅರ್ಜುನ ಕೇಳುವಂಥದ್ದು, ಪುರುಷ ಕೃಷ್ಣ. ನೋಡಿ, ಈಗ ಎಲ್ಲರದ್ದು ತಪ್ಪಂತ ಕಲಿಯುಗದಲ್ಲಿ ಎಲ್ಲರೂ ಪುರುಷ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ದೇಹದ ಭಾವನೆಯಲ್ಲಿ ನಾನು ಪುರುಷ ಆಗಿರ್ಬೋದು, ಆದ್ರೆ ಆತ್ಮನೆಲೆಯಲ್ಲಿ ಪುರುಷ ಕೃಷ್ಣ ಮಾತ್ರ. ಏಕಲೇ ಕೃಷ್ಣ ಆರ್ಸವು ನೃತ್ಯ. ಅಂದ್ರೆ ಪುರುಷ ಅಂದ್ರೆ ಎಂಜಾಯರ್. ಡೆಫಿನೇಷನ್ ಆಫ್ ಪುರುಷ ಅಂದ್ರೆ ಎಂಜಾಯರ್, ಅಂದ್ರೆ ಇದಕ್ಕೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂಹೃದಂ ಸರ್ವಭೂತಾನಾಂ ಜ್ಞಾತ್ವಂ ಶಾಂತಿ ಮೃಚ್ಯತೆ. ಎಲ್ಲರಿಗೂ ಎಂಜಾಯರ್ ಆಗ್ಬೇಕು? ಇಲ್ಲ ಸರ್, ಎಂಜಾಯರ್ ಕೃಷ್ಣ ಮಾತ್ರ. ಈಗ ಈ ಗೋಲೋಕದಲ್ಲಿ ಸೆಂಟ್ರಲ್ಲಿ ಕೃಷ್ಣ, ಉಳಿದವರೆಲ್ಲರೂ ಕೃಷ್ಣ ಎಂಜಾಯ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಆಗುವಂಥದ್ದು. ಇಲ್ಲಿ ಎಂತಾಗಿದೆ, ನಮ್ಗೆ ಇಂಡಿಪೆಂಡೆಂಟ್ ಆಗಿ ನಾನು ಭೋಕ್ತಾರ ಆಗ್ಬೇಕು, ನಾನು ಎಂಜಾಯರ್. ಹೆಚ್ಚಿನವ್ರು ಹೇಳುವಂಥದ್ದು, ಈಗ ಅಂದ್ರೆ ನಾವು ಒಳ್ಳೆ ದುಡಿಬೇಕು, ಜಾಲಿ ಮಾಡಬೇಕು, ಎಂಜಾಯ್ ಮಾಡಬೇಕು. ಎಂಜಾಯ್ ಡೆಫಿನೇಷನ್ ನಮ್ಗೆ ಗೊತ್ತಿಲ್ಲ. ಎಂಜಾಯ್ ಅಂದ್ರೆ ಆಧ್ಯಾತ್ಮಿಕ ಎಂಜಾಯ್ಮೆಂಟ್, ಆನಂದಾಂಬುತಿ ವರ್ತನ. ಈ ಭೌತಿಕ ಎಂಜಾಯ್ಮೆಂಟ್ ಅಲ್ಲಿ ನಿಮ್ಗೆ ದುಃಖ. ಏ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದಿ ಅಂತವಂತೆ ಕೌಂತೆಯ ನತೇಶು ರಮತೆ ಬುಧ. ಅಂದ್ರೆ ಈ ಭೌತಿಕ ಇದರಲ್ಲಿ ನಮ್ಗೆ
ಈ ಎಂಜಾಯ್ಮೆಂಟ್ಗೆ ಹೋಗ್ತೇವೆ, ಅದರಲ್ಲಿ ದುಃಖವೇ ಇಲ್ಲ. ಈಗ ಹೇಗಂದ್ರೆ, ಈಗ ನಮ್ಮ ಕೈಯಲ್ಲಿ ಒಂದು ಸ್ಕಿನ್ ಡಿಸೀಸ್ ಆಗಿದೆ, ಚರ್ಮ ರೋಗ. ನಾವೆಂತ ಮಾಡ್ತೇವೆ, ತುರಿಸ್ತೇವೆ. ತುರಿಸುವಾಗ ನಮಗೆ ಎಂಜಾಯ್ಮೆಂಟ್ ಆಗ್ತದೆ, ಖುಷಿ ಆಗ್ತದೆ. ಈಗ ತುರಿಸ್ತೇವೆ, ಜೋರು ತುರಿಸ್ತೇವೆ, ಲಾಸ್ಟಿಗೆ ರಕ್ತ ಬರ್ತದೆ, ಮತ್ತೆ ನಾವು ಬಿಡ್ತೇವೆ. ಹಾಗಾಗಿ ಭೌತಿಕ ಲೋಕದಲ್ಲಿ ಎಂಜಾಯ್ಮೆಂಟ್ ಇಲ್ಲ. ಭೌತಿಕ ಲೋಕದಲ್ಲಿ ದುಃಖ ಯೋನಯ ಏವತೆ. ಹಾಗಾಗಿ 5ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದು, ಭೋಕ್ತಾರ ಮೇಘ್ನ ತಪಸ, ಭೋಕ್ತಾರ ನಾನು. ಆದ್ರೆ ಭೋಕ್ತಾರ ನಾವು ಅಂತ ಭಾವಿಸ್ತೇವೆ, ಇದು ನಮ್ಮ ತಪ್ಪು, ದೊಡ್ಡ ತಪ್ಪು. ಹಾಗಾಗಿ ಪುರುಷ ಅಂದ್ರೆ ಭೋಕ್ತಾರ, ಪುರುಷ ಅಂದ್ರೆ ಕೃಷ್ಣ, ನಾವು ಪುರುಷ ಅಲ್ಲ. ಆದ್ರೆ ಈ ದೇಹದ ಭಾವನೆಯಲ್ಲಿ ನಾನು ಹೇಳ್ಬೋದು, ನಾನು ಪುರುಷ, ನಾನು ಸ್ತ್ರೀ. ಆದ್ರೆ ಆತ್ಮದ ಭಾವನೆಯಲ್ಲಿ ಪುರುಷ ಕೃಷ್ಣ ಮಾತ್ರ. ದಯವಿಟ್ಟು ತಿಳ್ಕೊಳ್ಳಿ. ತುಂಬಾ ಮಂದಿ ನನಗೆ ಲಾಸ್ಟ್ ಬ್ಯಾಚ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ರು, ಅಂದ್ರೆ ಆಕ್ಚುಯಲ್ ಪುರುಷರು ಅಂತ ಹೇಳುದು. ಈಗ ನಮ್ಮ ದೇಹದ ಭಾವನೆಯಲ್ಲಿ ತುಂಬಾ ಮಂದಿ ಇಲ್ಲಿ ಇದ್ದಾರೆ, ಗಂಡಸರು ಹೆಚ್ಚಿನ ನನಗೆ ಮೆಸೇಜ್ ಮಾಡಿದ್ರು, ಅದು ಹೇಗೆ ಕೃಷ್ಣ ಪುರುಷ ಆಗ್ತಾನೆ? ಪುರುಷ, ನಾವು ಕೂಡ ಪುರುಷ. ದೇಹದ ಭಾವನೆಯಲ್ಲಿ ನೀವು ಪುರುಷ ಆಗಿರ್ಬೋದು, ಆದ್ರೆ ಆತ್ಮನಲ್ಲಿ ಪುರುಷ ಒಬ್ಬ ಮಾತ್ರ. ನಾವೆಲ್ಲ ಪ್ರಕೃತಿ. ಪ್ರಕೃತಿ ಅಂದ್ರೆ ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಗಳು ಆಗ್ಬೇಕು. ಎಂಜಾಯರ್ ಕೃಷ್ಣ, ಪುರುಷ ಅಂದ್ರೆ ಎಂಜಾಯರ್. ದಯವಿಟ್ಟು ತಿಳ್ಕೊಳ್ಳಿ, ಇದನ್ನು ತಪ್ಪರ್ಥ ಮಾಡಬೇಡಿ. ಪುರುಷ ಅಂದ್ರೆ ಕೃಷ್ಣ. ಕ್ಷೇತ್ರ, ಕ್ಷೇತ್ರ ಅಂದ್ರೆ ಈ ಶರೀರವು ಕ್ಷೇತ್ರ. ಕ್ಷೇತ್ರಜ್ಞ, ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಇದು ಎಲ್ಲಿಯಾದ್ರೂ ಶಾಲೆ ಕಾಲೇಜಲ್ಲಿ ಹೇಳ್ಕೊಡ್ತಾರ? ಕ್ಷೇತ್ರಜ್ಞ ಇಲ್ಲ. ಅವರಿಗೆ ಕ್ಷೇತ್ರ ಕೂಡ ಗೊತ್ತಿಲ್ಲ, ಕ್ಷೇತ್ರಜ್ಞ ಕೂಡ ಗೊತ್ತಿಲ್ಲ. ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಜ್ಞಾನ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅರ್ಥೈಸಿಕೊಳ್ಳುವುದು ಜ್ಞಾನ. ಶಾಲಾ ಕಾಲೇಜಲ್ಲಿ ನಮಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಬಗ್ಗೆ ತಿಳಿಸಿಕೊಡುವುದಿಲ್ಲ, ದೇಹ ಮತ್ತೆ ಆತ್ಮದ ಬಗ್ಗೆ ತಿಳಿಸಿಕೊಡುವುದಿಲ್ಲ. ಹಾಗಾಗಿ ಅದು ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಇದು. ಜ್ಞೇಯಂ, ಜ್ಞಾನದ ಗುರಿ ಪರಮಾತ್ಮ. ಪರಮಾತ್ಮನ ತಿಳಿದುಕೊಳ್ಳುವುದೇ ಜ್ಞಾನದ ಗುರಿ. ಓಕೆ, ಈಗ ಎಕ್ಸಾಂಪಲ್ ನೋಡಿ. ಇದು ಕ್ಷೇತ್ರ, ಈ ಕ್ಷೇತ್ರದ ಒಡೆಯ. ಈ ಕಾಂಪೌಂಡ್ ವಾಲ್ ಹಾಕಿದಾರಲ್ಲ, ಬೇಲಿ ಹಾಕಿದ್ದಾರೆ ಇಲ್ಲಿ, ಈ ಕ್ಷೇತ್ರದ ಒಡೆಯ. ಫೆನ್ಸ್ ಹಾಕಿದ್ದಾರೆ, ಇಲ್ಲದ ಒಳಗೆ ಮಾತ್ರ, ಫೆನ್ಸಿನ ಒಳಗೆ ಈ ಒಂದು ಜಾಗ ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲಿ ನೋಡಿ, ಪರಮಾತ್ಮ ಎಲ್ಲಾ ಜಾಗಗಳ ವೀಕ್ಷಕ, ಎಲ್ಲ ಒಂದೇ. ಇವೊಂದು ಖಾಲಿ ಫೆನ್ಸ್ ಹಾಕಿದ್ದು ಮಾತ್ರ ಒಳಗಿದೆ ಒಂದು, ಉಳಿದದೆಲ್ಲ ಅವನು. ಎಸ್ ನೋಡಿ, ಇದು ತುಂಬಾ ಮುಖ್ಯವಾದ ಶ್ಲೋಕ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳು ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರಗಳಲ್ಲಿ ಕಾರ್ಯಕಾರಣ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಈಗ ಎಂತಾಗಿದೆ ಅಂದ್ರೆ, ಪ್ರಭುಪಾದ ಹೇಳುವಂತದ್ದು, ಈಗ ಮೆಟ್ಟು ಹೊಲುವವ, ಡ್ರೈನೇಜ್ ಕ್ಲೀನ್ ಮಾಡುವವ, ಮತ್ತೆ ಈ ಬಟ್ಟೆ ವಾಶ್ ಮಾಡುವವ, ಕೂದಲು ತೆಗೆಯುವವ, ಎಲ್ಲರೂ ಬರೆಯುವುದು ನಾನು ಭಗವದ್ಗೀತೆ ಬರ್ತಿದ್ದೇನೆ, ನಾನು ಭಾಗವತಂ ಬರ್ತಿದ್ದೇನೆ. ಕಲಿಯುಗದಲ್ಲಿ ಇದಾಗಿದೆ. ಆಕ್ಚುಲಿ ಈ ರೀತಿ ಅಲ್ಲ ಬರೆಯುವುದಂದ್ರೆ. ಈಗ ನೋಡಿ, ಈಗ ನಾವೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಪ್ರೊಫೆಸರ್ ಆಗಬೇಕಿದ್ರೆ ನಮಗೆ ಕ್ವಾಲಿಫಿಕೇಶನ್ ಬೇಕು. ಅಟ್ಲೀಸ್ಟ್ MTech ಡಿಗ್ರಿ ಅದು ಆಗಿರ್ಬೇಕು, ಇಲ್ಲದ್ರೆ PhD ಆಗಿರ್ಬೇಕು. ಇದು ಜಸ್ಟ್ ಒಂದು ಭೌತಿಕ. ಆಧ್ಯಾತ್ಮಿಕದಲ್ಲಿ ಎಂದಂದ್ರೆ, ನಾಯಿ ಪ್ರಭುಪಾದ ಹೇಳ್ತಾರೆ, ನಾಯಿ ಬೇಕು ಬರೆಯುವುದು. ಅದಕ್ಕೆ ನಾನು ಹೇಳುವಂತ ತುಂಬಾ ಸಂಸ್ಥೆಗಳುಂಟು. ತುಂಬಾ ಈ ಭಾಗವತಂ ಬರೀತಾರೆ, ಭಗವದ್ಗೀತಾ ಪ್ರಭುಪಾದ ಭಗವದ್ಗೀತೆಯಲ್ಲಿ 590 ಎಡಿಷನ್ ಬೋಗಸ್. ಯಾಕಂದ್ರೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಇದು ದೊಡ್ಡ ಡ್ಯಾಮೇಜ್. ನಮ್ಮ ಈ ಆಧ್ಯಾತ್ಮಿಕಕ್ಕೆ ದೊಡ್ಡ ಡ್ಯಾಮೇಜ್ ಅಂದ್ರೆ ಇದು ಡ್ಯಾಮೇಜ್. ಎಲ್ಲರೂ ಬರೆಯುವಂಥದ್ದು, ಈ ರೀತಿ ಅಲ್ಲ. ಈಗ ಒಬ್ಬ ಎಂತ ಹೇಳುದಂದ್ರೆ, ಈ ಬಟ್ಟೆ ವಾಶ್ ಅವನಿಗೆ ಹೋಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಬಿಡ್ತಾರ? ಇಲ್ಲ. ಅವ್ರು ಹೇಳ್ತಾರೆ, ನಾನು ಡಿಗ್ರಿ ಇದ್ರೆ ಮಾತ್ರ, ನೀನು MTech ಇಲ್ಲದ್ರೆ PhD ಆಗಿರ್ಬೇಕು, ಮತ್ತೆ ನೀನು ಅಲ್ಲಿ ಪ್ರೊಫೆಸರ್ ಆಗ್ಲಿಕ್ಕೆ. ಅದೇ ರೀತಿ ಆಧ್ಯಾತ್ಮಿಕದಲ್ಲಿ ಕೂಡ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು. ಆದ್ರೆ ಇದನ್ನು ಯಾರು ಫಾಲೋ ಮಾಡೋದಿಲ್ಲ. ಮತ್ತೆ ನಾವು ಜನರು ಎಂತಂದ್ರೆ, ಅದು ಕೂಡ ಆಧ್ಯಾತ್ಮಿಕ, ಇದು ಕೂಡ ಹೋಗುವಂಥದ್ದು. ನಮ್ಗೆ ಫಸ್ಟ್ ಆಫ್ ಆಲ್ ಆಧ್ಯಾತ್ಮಿಕ ಎಂತಂದು ಗೊತ್ತಿಲ್ಲ, ನಮಗೆ ಡಿಸ್ಕ್ರಿಮಿನೇಷನ್ ಇಲ್ಲ. ನಾವೆಂತ ಹೇಳುವಂಥದ್ದು, ಅದು ಕೂಡ ಇದು ಕೂಡ ಸರಿ, ಇದು ಕೂಡ ಸರಿ ಇಲ್ಲ. ನೋಡಿ, ಇದು ಕರೆಕ್ಟ್. ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳು ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರ ನೋಡಿ, ಎಂತ ಅಂದ್ರೆ ಬರೆಯುವುದಿದ್ರೆ, ಈಗ ವೇದವ್ಯಾಸರು ಅವರು ಬರೆಯುವಾಗ ಈಗ ಎಲ್ಲ ಈ ಉಪನಿಷತ್
ಈ ವೇದಾಸ್ ಎಲ್ಲ ಬರೆದಿದ್ದಾರೆ, ಮತ್ತೆ ಪುರಾಣಗಳು ಬರೆಯುವಾಗ ಆ ವೇದಾಂತ ಸೂತ್ರ ಉಂಟು, ಸೂತ್ರದಲ್ಲಿ ಆ ಸೂತ್ರನ ಬರಿಬೇಕು. ಮತ್ತೆ ಹೇಗಂದ್ರೆ ನೋಡಿ, ಈಗ ಬರೆದ ಮೇಲೆ ಈಗ ನಮ್ದು ರಾಜ್ಯಸಭಾ, ಲೋಕಸಭಾ, ಅಸೆಂಬ್ಲಿ ಆಗ್ತದೆ. ಅದೇ ರೀತಿ ಹಿಂದೆ ಆದ್ರೆ ಪ್ರಭುಪಾದ ಹೇಳ್ತಾರೆ, ಈ ಅಸೆಂಬ್ಲಿ ಎಂತಾಗ್ತದೆ ಅಲ್ಲಿ ಅಂದ್ರೆ ಎಲ್ಲರೂ ಸೇಮ್, ಅದರಲ್ಲಿ ಯಾರು ಈ ಆಧ್ಯಾತ್ಮಿಕದವರು ಇಲ್ಲ. ಆದ್ರೆ ಇಲ್ಲಿ ಹಾಗೆಲ್ಲ. ಇಲ್ಲಿ ಅಂತಂದ್ರೆ ವೇದವ್ಯಾಸರು ಈಗ ಅವರು ವೇದಾಂತ ಸೂತ್ರದಲ್ಲಿ ಬರೆದ ಮೇಲೆ ಅಲ್ಲಿ ಎಲ್ಲ ಪರಮಹಂಸರು, ಎಲ್ಲ ವೈಷ್ಣವರು, ಎಲ್ಲ ಬ್ರಾಹ್ಮಣ ಜನ್ಮದಿಂದ ಅಲ್ಲ, ಎಲ್ಲ ಕ್ವಾಲಿಫೈಡ್, ಇವರೆಲ್ಲ ಸೇರ್ತಾರೆ, ಋಷಿಗಳೆಲ್ಲ ಸೇರ್ತಾರೆ. ಮತ್ತೆ ಇವರ ತರ್ಕದೊಂದಿಗೆ ಅದನ್ನು ಹೇಳ್ಬೇಕು. ಹೇಳಿದ ಮೇಲೆ ಅವರು ಪ್ರಶ್ನೆ ಮಾಡ್ತಾರೆ, ಆಗ ಇವರು ಅದಕ್ಕೆ ಉತ್ತರ ಕೊಡ್ಬೇಕು, ಮತ್ತೆ ಅವರ ಸಮ್ಮತಿಯಲ್ಲಿ ಅದು ಪಾಸ್ ಆಗುವಂಥದ್ದು ಇದು ಇರ್ಬೇಕು. ಆದ್ರೆ ಈಗಾಗೆಲ್ಲ ಈಗ ಎಷ್ಟೊಂದು ಕಲಿಯುಗದಲ್ಲಿ ಪ್ರಭುಪಾದ ಹೇಳ್ತಾರೆ, ಎಲ್ಲರೂ ಬರೆಯುವಂಥದ್ದು, ನಾಯಿ ಬೇಕು ಬರೆಯುವಂಥದ್ದು. ಇದು ತಪ್ಪು. ಇದು ದೊಡ್ಡ ಅಂದ್ರೆ ದೊಡ್ಡ ನಮ್ಮ ಆಧ್ಯಾತ್ಮಿಕ ದೊಡ್ಡ ಏಟು, ತುಂಬಾ ಇದರಿಂದ ಡ್ಯಾಮೇಜ್ ಆಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಒಬ್ಬ ನಾಸ್ತಿಕ ಆಗ್ಬಹುದಂತೆ ದೇವರ ನಂಬದವ, ಆದ್ರೆ ಈ ಮಾಯಾವಾದಿ ನಿರಾಕಾರವಾದಿ ಅಲ್ಲ. ಯಾಕಂದ್ರೆ ತಪ್ಪು ರೀತಿಯಲ್ಲಿ ಕೊಡುವಂಥದ್ದು, ಈ ಭಗವಂತನ ಎಕ್ಸ್ಪ್ಲನೇಷನ್ ಅನ್ನು ತಪ್ಪು ರೀತಿಯಲ್ಲಿ ಅವನ ಅಭಿಪ್ರಾಯದಲ್ಲಿ ಕೊಡುವಂಥದ್ದು ತುಂಬಾ ಎಡಿಷನ್ ಉಂಟು. ಹಾಗಾಗಿ ದಯವಿಟ್ಟು ಈ ರೀತಿ ಮಾಡ್ಲಿಕ್ಕಿಲ್ಲ. ಎಂತಂದ್ರೆ ಅಲ್ಲಿ ವೇದವ್ಯಾಸರು ಆ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣ ತರ್ಕದೊಂದಿಗೆ ಅದನ್ನು ನಿರೂಪಿಸುವಂಥದ್ದು, ಇದು ನಿಜವಾದ ಕರೆಕ್ಟ್. ಮತ್ತೆ ಅವರೆಲ್ಲ ಪ್ರಭುಪಾದ ಹೇಳ್ತಾರೆ, ಅಲ್ಲಿ ಇರುವವರೆಲ್ಲ ಕ್ವಾಲಿಫೈಡ್. ಹೇಗೆ ವೇದವ್ಯಾಸರು ಈಗ ಅವರು ವೇದಾಂತ ಸೂತ್ರದಲ್ಲಿ ಕೊಡುವಾಗ ಅವರು ಕೂಡ ಕ್ವಾಲಿಫೈಡ್, ಮತ್ತೆ ಅಲ್ಲಿ ನೆರೆದವರು ಕೂಡ ಕ್ವಾಲಿಫೈಡ್. ಹೇಗೆಂದ್ರೆ ಈಗ ಭಾಗವತಂ ಫಸ್ಟಿಗೆ ಶುಕಮುನಿ ಹೇಳಿದ್ರು, ಆಗ ಸುತ ಗೋಸ್ವಾಮಿ ಮತ್ತೆ ಎಲ್ಲರೂ ಇದ್ರು ಕ್ವಾಲಿಫೈಡ್ ಋಷಿವರ್ಣಿಯರು. ಮತ್ತೆ ಸೆಕೆಂಡ್ ಟೈಮ್ ಸುತ ಗೋಸ್ವಾಮಿ ಹೇಳುವಾಗ ಸೆಕೆಂಡ್ ಟೈಮ್ ಹೇಳುವಾಗ ಕೂಡ ಎಲ್ಲ ಕ್ವಾಲಿಫೈಡ್ ಇದ್ರು ಅಲ್ಲಿ. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ಸರಿಯಾದ ಎಂತ ಹೇಳುದು, ಕ್ಷೇತ್ರ ಮತ್ತು ಕ್ಷೇತ್ರ ಜ್ಞಾನವನ್ನು ಸರಿಯಾಗಿ ಅವರು ವಿವರಿಸ್ತಾರೆ. ಆದ್ರೆ ಈಗ ಅದು ಎಡಿಷನ್ ಅಲ್ಲಿ ಎಲ್ಲವೂ ತಪ್ಪು. ಅದಕ್ಕೆ ನಾವು ಹೇಳುವಂಥದ್ದು ಪರಂಪರೆಯಲ್ಲಿ ಬಂದಿರಬೇಕು, ಸಂಪ್ರದಾಯದಲ್ಲಿ ಬಂದಿರಬೇಕು. ಸಂಪ್ರದಾಯದಲ್ಲಿ ಬಂದ್ರೆ ಅವರ ಓನ್ ಕೊಡುವುದಿಲ್ಲ. ಹೇಗೆ ಪ್ರೀವಿಯಸ್ ಆಚಾರ್ಯ ಅಂತ ಹೇಳಿದ್ರೆ ಅದನ್ನೇ ಕೊಡುವಂಥದ್ದು, ಚೇಂಜ್ ಮಾಡುದಿಲ್ಲ. ಯಾರು ಕೂಡ ಪರಂಪರಾ ಆಚಾರ್ಯರು ಚೇಂಜ್ ಮಾಡುದಿಲ್ಲ, ಸ್ವಲ್ಪ ಕೂಡ ಚೇಂಜ್ ಮಾಡುದಿಲ್ಲ. ಆದ್ರೆ ಈಗದ ಬೋಗಸ್ ಎಡಿಷನ್ಸ್ ಎಲ್ಲ ಚೇಂಜ್ ಆಗಿದೆ, ಅವರವರ ಅಭಿಪ್ರಾಯ. ಹಾಗೆ ದಯವಿಟ್ಟು ಈ ಜಾಗ ತುಂಬಾ ಮುಖ್ಯ, ಅಂದ್ರೆ ತುಂಬಾ ಮುಖ್ಯ. ಎಸ್ ಕೃಷ್ಣ ಚೈತನ್ಯ. ಎಸ್ ಇಲ್ಲಿ ನೋಡಿ, ಈ 5 ಕೋಶ ಉಂಟು. ಫಸ್ಟ್ ಇದು ಅನ್ನಮಯ ಕೋಶ, ಎರಡನೇದು ಪ್ರಾಣಮಯ ಕೋಶ, ಮೂರನೇದು ಮನೋಮಯ ಕೋಶ ಅಂದ್ರೆ ಜ್ಞಾನಮಯ ಕೋಶ, ನಾಲ್ಕನೇದು ವಿಜ್ಞಾನಮಯ ಕೋಶ, ಐದನೇದು ಆನಂದಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ಪ್ರಭುಪಾದ ಹೇಳ್ತಾರೆ ತಮೋಗುಣ. ಅನ್ನ 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 ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಅವ್ರಿಗೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ರೋಡಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ಇಂಥವ್ರು ಕೂಡ ಇದ್ದಾರೆ ಕಲಿಯುಗದಲ್ಲಿ, ಚೂರು ಕೂಡ ಜವಾಬ್ದಾರಿ ಇಲ್ಲ. ಇದಕ್ಕೆ ಪ್ರಾಣಿಗಳು ಕೂಡ ಹಾಗೆ. ಅಂದ್ರೆ ನಾಯಿ ಎಂತ ಮಾಡ್ತದೆ, ತಿನ್ಲಿಕ್ಕೆ ಸಿಕ್ಕಿದಾಗ ಎಲ್ಲಿ ಬೇಕಾದ್ರೂ ಮಲಗ್ತದೆ, ಅದಕ್ಕೆ ಡಿಸ್ಕ್ರಿಮಿನೇಷನ್ ಇಲ್ಲ. ಅದೇ ರೀತಿ ಅನ್ನಮಯ ಕೋಶದಲ್ಲಿ ಕೂಡ ಜನರಿದ್ದಾರೆ, ಆ ರೀತಿ ಇರಬಾರ್ದು. ಅದಕ್ಕೆ ತಮೋಗುಣ ಅಂತ ಹೇಳ್ತಾರೆ. ಎರಡನೇದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ರಜೋಗುಣ, ಕೆಲಸ ಕೆಲಸ ಕೆಲಸ. ಇಲ್ಲಿ ಎಂತ ಆಗ್ತದೆ ಅಂದ್ರೆ ಅವು ಒಳ್ಳೆ ಕಲಿತಾನೆ, ಕಲಿತ ಮೇಲೆ ಅವನಿಗೆ ಒಳ್ಳೆ ಉದ್ಯೋಗ ಸಿಗ್ತದೆ, ಫ್ಯಾಮಿಲಿಯನ್ನು ಒಳ್ಳೆ ರೀತಿ ನೋಡ್ತಾನೆ, ಮತ್ತೆ ಎಲ್ಲ ವ್ಯವಸ್ಥೆ ಮಾಡ್ತಾನೆ, ಕೂಡಿಡ್ತಾನೆ. ಅಂದ್ರೆ ಪ್ರಾಣ ಅಂದ್ರೆ ಅವನ ಸೇಫ್ಟಿಗೆ ಎಲ್ಲ ಕೂಡಿಡ್ತಾನೆ. ಮತ್ತೆ ಜನರೆಲ್ಲ ಕಲಿಯುಗದಲ್ಲಿ ಎಲ್ಲ ಕ್ಲಾಪ್ ಹೊಡಿತಾರೆ, ಎಸ್ ಶಬಾಷ್, ಅವ ಒಳ್ಳೆ ಮಾಡಿದ. ಆದ್ರೆ ಇದು ಎರಡನೇ ಲೆವೆಲ್, ಇದಕ್ಕೆ ರಜೋಗುಣ ಅಂತ ಹೇಳ್ತಾರೆ ಪ್ರಾಣಮಯ ಕೋಶ. ಅನ್ನಮಯ ಕೋಶಕ್ಕಿಂತ 1000 ಪಟ್ಟಿಗೂ ಆಗ್ಬೋದು, ಯಾಕಂದ್ರೆ ಇವನಿಗೆ ಜವಾಬ್ದಾರಿ ಉಂಟು, ಫ್ಯಾಮಿಲಿ, ಕುಟುಂಬ ಆಮೇಲೆ ಎಲ್ಲ ಕೂಡಿಡ್ತಾನೆ. ಆದ್ರೆ ಇದು ಹೈಯೆಸ್ಟ್ ಅಲ್ಲ, ರಜೋಗುಣ. ರಜೋಗುಣ ಅಂದ್ರೆ ಪ್ಯಾಷನ್, ಕೆಲಸ ಕೆಲಸ ಕೆಲಸ, ಹಣ ಹಣ, ಕೆಲಸ ಹಣ, ಮನಿ ಸ್ವೀಟರ್ ದನ್ ಹನಿ, ಇದರಿಂದ ಹೇಳ್ತಾರೆ. ಮೂರನೇದು ಜ್ಞಾನಮಯ ಕೋಶ ಅಂದ್ರೆ ಮನೋಮಯ ಕೋಶ. ಇದಕ್ಕೆ ಪ್ರಭುಪಾದ ಹೇಳ್ತಾರೆ, ಈ ಕವಿಗಳು, ಈ ವಿಜ್ಞಾನಿಗಳು, ಇವರೆಲ್ಲ ತುಂಬಾ ಪೀಸ್ಫುಲ್ ಅಂದ್ರೆ ಅವರು ಇವ ರಜೋಗುಣದವಾಗಿ ಕೆಲಸ ಮಾಡೋದಿಲ್ಲ, ಅವರು ಆರಾಮ್ಸೆ ಕೆಲಸ ಮಾಡ್ತಾರೆ. ಮತ್ತೆ ಈ ಎಲ್ಲ ನೋವೆಲ್ಸ್ ಓದುವಂಥದ್ದು, ಈ ಕಥೆಗಳನ್ನು ಓದುವಂಥದ್ದು, ಮತ್ತೆ ಒಳ್ಳೆ ಮ್ಯೂಸಿಕ್ ಕೇಳುವಂಥದ್ದು, ಇದೆಲ್ಲ ಅವರಿಗೆ ಇರ್ತದೆ. ಇದಕ್ಕೆ ಸತ್ವಗುಣ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಬರುವಂಥದ್ದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದ್ರೆ ನಾನು ಯಾರು, ನಾನು ದೇಹ ಅಲ್ಲ, ನಾನು ಆತ್ಮ, ಪರಮಾತ್ಮ ಯಾರು,
ಪರಮಾತ್ಮ ಮತ್ತೆ ನನಗೆ ಎಂತ ಕನೆಕ್ಷನ್? ಪ್ರಕೃತಿ ಅಂತ. ಪ್ರಕೃತಿ ಮತ್ತೆ ಪರಮಾತ್ಮನಿಗೆ ಎಂತ ಕನೆಕ್ಷನ್? ಪ್ರಕೃತಿ ಮತ್ತೆ ನನಗೆ ಎಂತ ಕನೆಕ್ಷನ್? ಇದಕ್ಕೆ ಹೇಳುವಂಥದ್ದು ವಿಜ್ಞಾನಮಯ ಕೋಶ. ಇದಕ್ಕೊಂದು ಉದಾಹರಣೆ ಸನಾತನ್ ಗೋಸ್ವಾಮಿ. ಸನಾತನ್ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ನವಾಬ್ ಶಾ ಅವನ ರಾಜ್ಯದಲ್ಲಿ. ಚಂದ್ರಮಾವು ಭೇಟಿ ಆಗ್ತಾರೆ, ಮತ್ತೆ ಅದನ್ನು ಬಿಡ್ತಾರೆ. ಬಿಟ್ಟು ಅವರು ಚಂದ್ರಮಾವು ಸೇವೆ ಮಾಡಲಿಕ್ಕೆ ಹೋಗ್ತಾರೆ. ಮತ್ತೆ ಈ ಕಾಶಿಯಲ್ಲಿ 10 ದಿವಸ ಚಂದ್ರಮಾಬು ಅವರಿಗೆ ಟ್ರೈನಿಂಗ್ ಮಾಡ್ತಾರೆ. ಫಸ್ಟ್ ಕೇಳಿದ ಪ್ರಶ್ನೆ ಸನಾತನ್ ಗೋಸ್ವಾಮಿ, ಕಿಯಾಮಿ, ನಾನು ಯಾರು? ಕೋನೋ ತಾಪತ್ರಯ, ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ? ನೋಡಿ, ಸನಾತನ್ ಗೋಸ್ವಾಮಿ ಈ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಮತ್ತೆ ಅವರು ಮಾಮೂಲಿ ಜನ ಅಲ್ಲ. ಈ ನವಾಬ್ ಹುಸೇನ್ ಶಾ ಅವರನ್ನು ಯಾಕೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾನೆ? ಯಾಕೆಂದ್ರೆ ಅರಬಿಕ್, ಪರ್ಷಿಯನ್, ಸಂಸ್ಕೃತ, ಇಂಗ್ಲಿಷ್, ಬೆಂಗಾಲಿ ಈ 5 ಲ್ಯಾಂಗ್ವೇಜ್ ಪಂಡಿತ. ಸನಾತನ್ ಗೋಸ್ವಾಮಿ ಹೇಳ್ತಾರೆ, ಎಲ್ಲರೂ ನನ್ನನ್ನು ಪಂಡಿತ ಪಂಡಿತ ಅಂತ ಹೇಳ್ತಾರೆ. ಇಡೀ ಲೋಕ ನನ್ನನ್ನು ಪಂಡಿತ ಹೇಳ್ತಾರೆ ಮಹಾಪ್ರಭು. ಆದ್ರೆ ನನಗೆ ನಾನು ಯಾರಂತ ನನಗೆ ಗೊತ್ತಿಲ್ಲ. ನಾನು ಎಂತ ಪಂಡಿತ, ನನಗೆ ನಾನು ಯಾರಂತ ಗೊತ್ತಿಲ್ಲ. ಇದು ನಿಜವಾದ ವಿಜ್ಞಾನಮಯ ಕೋಶ. ನಾನು ಯಾರು ನೋಡಿ. ಸನಾತನ್ ಗೋಸ್ವಾಮಿ ಆಕ್ಚುಲಿ ಪಂಡಿತ. ಅವರು 5 ಲ್ಯಾಂಗ್ವೇಜ್ ಅಲ್ಲಿ ಅವರು ಸ್ಕಾಲರ್. ಆದ್ರೆ ಅವರು ಹೇಳುವಂಥದ್ದು, ನನಗೆ ಎಲ್ಲರೂ ಹೇಳ್ತಾರೆ ಪಂಡಿತ ಅಂತ, ನಾನು ಎಂತ ಪಂಡಿತ, ನನಗೆ ನಾನು ಯಾರಂತ ಗೊತ್ತಿಲ್ಲ. ಕಿಯಾಮಿ, ನಾನು ಯಾಕೆ ಈ ಕಷ್ಟದಲ್ಲಿ ಇದ್ದೇನೆ? ಭೌತಿಕ ಲೋಕದಲ್ಲಿ ಕಷ್ಟದಲ್ಲಿ ಇದ್ದೇನೆ. ಕಷ್ಟ ಅಂದ್ರೆ ಆಧ್ಯಾತ್ಮಿಕ್, ಆದಿ ಭೌತಿಕ್, ಆದಿದೇವಿ, ಇದು ಕಷ್ಟ. ಹಾಗಾಗಿ ನಾವು ಈ ವಿಜ್ಞಾನಮಯ ಕೋಶ ತಿಳಿಬೇಕು. ಹಾಗಾಗಿ ಇದಕ್ಕೆ ಶುದ್ಧ ಸತ್ವ, ಅದರ ಮೇಲೆ ಬರುವುದು ಆನಂದಮಯ ಕೋಶ. ಯಾವಾಗ ನಾವು ವಿಜ್ಞಾನಮಯ ಕೋಶ ತಿಳ್ತೇವೆ ಮತ್ತು ನಾವು ಆನಂದದಿಂದ ಇರ್ತೇವೆ, ಇದು ಆಧ್ಯಾತ್ಮಿಕ. ಪ್ರಭುಪಾದ ಹೇಳ್ತಾರೆ, ಜನರನ್ನು ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮತ್ತೆ ಮನೋಮಯ ಕೋಶದಿಂದ ಆನಂದಮಯ ಕೋಶ ತರುವಂಥದ್ದು ಕೃಷ್ಣ ಪ್ರಜ್ಞೆಯ ಉದ್ದೇಶ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತವಾದವು 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೋತ, ಚೇತನ, ಧೃತಿ. ಸಂಕ್ಷೇಪವಾಗಿ ಇದನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರಕ್ರಿಯೆಗಳೆಂದು ಪರಿಗಣಿಸುತ್ತಾರೆ. ನೋಡಿ, ಇದಕ್ಕೆ ಹೇಳುವ ಒಂದು ಸಾಂಖ್ಯ. ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ಆಕ್ಚುಲಿ ಈ ಸಾಂಖ್ಯ ಪ್ರಭುಪಾದ್ ನಮಗೆ ಅಂದ್ರೆ ಅವರು ಸ್ವಲ್ಪ ಕೊಟ್ಟಿದ್ದಾರೆ, ಅದನ್ನು ನಾನು ತಿಳಿದ್ದೇನೆ ಅಷ್ಟೇ. ಆದ್ರೆ ಪ್ರಭುಪಾದ್ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಈ ಸೈಂಟಿಸ್ಟ್ನವರು ಇದ್ದಾರೆ. ಅಂದ್ರೆ ಸೈಂಟಿಸ್ಟ್ ಮುಂಚೆ ಇದ್ದವರು, ಕೃಷ್ಣ ಪ್ರಜ್ಞೆ ಬಂದವರು. ಅವರಿಗೆ ಪ್ರಭುಪಾದ್ ಹೇಳಿದ್ದಾರೆ, ನೀವು ಈ ಸಾಂಖ್ಯದ ಬಗ್ಗೆ ತುಂಬಾ ಡೀಪ್ ಆಗಿ ಕಲೀರಿ ಅಂತ. ಹಾಗೆ ಅವರು ಕಲ್ತಿದ್ದಾರೆ. ಈಗ ಅದರಲ್ಲಿ ಒಬ್ರು ನಮ್ಮ ಇಸ್ಕಾನ್ ಅಲ್ಲಿ ಅವರಿಗೆ ನೋಬೆಲ್ ಪ್ರೈಸ್ ಸಿಗ್ಬೋದು ಮೋಸ್ಟ್ ಪ್ರಾಬಲಿ. ಅಂದ್ರೆ ತುಂಬಾ ಅದಕ್ಕೆ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಹಾಗೆ ನನಗೆ ಅಷ್ಟು ಗೊತ್ತಿಲ್ಲ, ಪ್ರಭುಪಾದ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟರು. ಆದ್ರೆ ಅವರು ತುಂಬಾ ಅದರಲ್ಲಿ ರಿಸರ್ಚ್ ಎಲ್ಲ ಮಾಡಿದ್ದಾರೆ, ಅವ್ರಿಗೆ ತುಂಬಾ ಗೊತ್ತುಂಟು. ಈಗ ನಾನು ನಿಮ್ಗೆ ಸ್ವಲ್ಪ ತಿಳಿಸ್ತೇನೆ ಸಾಂಖ್ಯದ ಬಗ್ಗೆ. ನಮ್ಗೆ ಎಷ್ಟು ಬೇಕು ಆಧ್ಯಾತ್ಮಿಕ ಅಷ್ಟು ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಸಾಂಖ್ಯದಲ್ಲಿ 24 ಎಲಿಮೆಂಟ್ಸ್. ಫಸ್ಟ್ ಸಾಂಖ್ಯದಲ್ಲಿ ಭೂಮಿ, ಅಪೋ, ನಲೋ, ವಾಯು, ಕಮ್ ಅಂದ್ರೆ 5 ಆಯ್ತು. ಅರ್ತ್, ವಾಟರ್, ಫೈರ್, ಏರ್, ಈಥರ್ 5. ಮತ್ತೆ ಅಹಂಕಾರ, ಬುದ್ಧಿ, ಮನಸ್ಸು 8 ಆಯ್ತು. ಮತ್ತೆ ಈ ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಪಂಚೇಂದ್ರಿಯ. ಮತ್ತೆ ಜ್ಞಾನೇಂದ್ರಿಯ, ಕಣ್ಣಿನಿಂದ ನೋಡುವಂಥದ್ದು, ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ, ಮೂಗಿನಿಂದ ಗಂಧ, ಬಾಯಿಯಿಂದ ರುಚಿ, ಚರ್ಮದಿಂದ ಸ್ಪರ್ಶ. ಅಲ್ಲಿಗೆ 18 ಆಯ್ತು. ಮತ್ತೆ ಕರ್ಮೇಂದ್ರಿಯ ಅಂದ್ರೆ ಕೈ ಕೆಲಸ ಮಾಡ್ಲಿಕ್ಕೆ, ಕಾಲು ನಡೆದಾಡ್ಲಿಕ್ಕೆ, ಮತ್ತೆ ಬಾಯಿ ಮಾತನಾಡ್ಲಿಕ್ಕೆ, ಮತ್ತೆ ನಮ್ಮ ಜನನಾಂಗ, ಮತ್ತೆ ನಮ್ಮ ಮಲ ವಿಸರ್ಜನೆ ಮಾಡುವಂಥದ್ದು. ಅಲ್ಲಿಗೆ 23 ಆಯ್ತು. ಮತ್ತೆ ಮಹತತ್ವ ಅಂದ್ರೆ ಈ 3 ಗುಣಗಳು, ಲಾಸ್ಟ್ ಒನ್, ಈ ಸತ್ವಗುಣ, ರಜೋಗುಣ, ತಮೋಗುಣ, ಅಲ್ಲಿಗೆ 24 ಆಯ್ತು. ಇದು ಸಾಂಖ್ಯದ 24 ಎಲಿಮೆಂಟ್ಸ್. ಆದ್ರೆ ಈ ಮಾಯವಾದಿ ನಿರಾಕಾರವಾದಿಗಳಿಗೆ ಇದು ಗೊತ್ತುಂಟು, 24 ಗೊತ್ತುಂಟು. ಆದ್ರೆ ಅವರಿಗೆ 25 ಮತ್ತೆ 26ಕ್ಕೆ ಅವರು ಕನೆಕ್ಟ್ ಮಾಡೋದಿಲ್ಲ. 25 ಆತ್ಮ, 26 ಪರಮಾತ್ಮ. ಯಾವಾಗ ಈ ಸಾಂಖ್ಯವನ್ನು ನಾವು ಆತ್ಮ ಮತ್ತೆ ಪರಮಾತ್ಮನಿಗೆ ಕನೆಕ್ಟ್ ಮಾಡ್ತೇವೆ, ಆಗ ಅದರ ನಿಜವಾದ ಮಹತ್ವ ಇರ್ತದೆ. ಎಸ್, ನೋಡಿ, ಇದು ತುಂಬಾ ಮುಖ್ಯ ಶ್ಲೋಕ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರ್ ಆರ್ಜವಂ ಆಚಾರ್ಯ ಉಪಸನಾಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ
ಇಂದ್ರಿಯಾರ್ಥೇಶು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರ್ ಅನಾಭಿಸ್ವಂಗ ಪುತ್ರಧಾರಾ ಗೃಹದಿಷು ನಿತ್ಯಂ ಸಾ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಟಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರ್ ಅವ್ಯಾಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರಾತಿ ಜ್ಞಾನ ಸಂಶತಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತ್ ಅತೋ ಅನ್ಯತಾ. ಈಗ ಭಗವಂತ ದೇವೋತ್ತಮ ಪರಮಪುರುಷ ಕೃಷ್ಣ ಯಾವುದು ಜ್ಞಾನ ಅಂತ ಹೇಳಿದಾನೆ ಮತ್ತೆ ಯಾವ್ದು ಉಳಿದದೆಲ್ಲ ಅಜ್ಞಾನ ಅಂತ ಹೇಳಿದಾನೆ. ಈಗ ಇದನ್ನು ನಾವು ತಿಳಿಯುವ. ಫಸ್ಟಿಗೆ ನಮ್ರತೆ, ಜಂಬವಿಲ್ಲದಿರುವುದು. ನಮ್ಮ ಹತ್ರ ನಮ್ರತೆ ಕೂಡ ಇಲ್ಲ, ಜಂಬ ಕೂಡ ಉಂಟು. ಅಹಿಂಸೆ, ಇದು ಕೂಡ. ತಾಳ್ಮೆ, ತಾಳ್ಮೆ ಇಲ್ಲವೇ ಇಲ್ಲ, ತಾಳಿದವನು ಬಾಳಿಯಾನು. ಸರಳತೆ, ಸಿಂಪ್ಲಿಸಿಟಿ, ಸರಳತೆ ಅಂದ್ರೆ ತುಂಬಾ ಸಿಂಪ್ಲಿಸಿಟಿ. ನಿಜವಾದ ಗುರುವಿನ ಬಳಿಗೆ ಹೋಗುವಂಥದ್ದು, ಇದು ಯಾರು ಕಲಿಯುವುದಲ್ಲಿ ಹೋಗುವುದಿಲ್ಲ. ಎಂತಂದ್ರೆ ನೋಡಿ, ಮೊನ್ನೆ ರೀಸೆಂಟ್ಲಿ ಒಂದು 6 ತಿಂಗಳ ಮುಂಚೆ ಒಬ್ರು ನನ್ನ ಪರಿಚಯದವರು, ಅವ್ರದ್ದು ನಾನು ಇದರಲ್ಲಿ ಎಂತ ಹೇಳುವಂಥದ್ದು ಫೇಸ್ಬುಕ್ ಅಲ್ಲಿ ನೋಡಿದೆ. ಆ ಗುರು ಪ್ಲೇಸ್ ಅಲ್ಲಿ ಒಂದು ಅಂದ್ರೆ ಭಕ್ತಿಯಲ್ಲಿ ಉನ್ನತ ಮಟ್ಟದಿರುವ ಅವ್ರದ್ದು ಹೆಸರು ಹಾಕಿದ್ದಾರೆ. ಅಂದ್ರೆ ಅವ್ರ ಹೈಲಿ ಅಡ್ವಾನ್ಸ್, ನನಗೆ ಗೊತ್ತುಂಟು, ಅವ್ರದ್ದು ಹೆಸರು ಹಾಕಿದ್ದಾರೆ. ಮತ್ತೆ ನಾನು ಅವರಿಗೆ ಭೇಟಿ ಆಗುವಾಗ ನಾನು ಕೇಳಿದೆ, ನೀವು ಅವ್ರದ್ದು ಹೆಸರು ಹಾಕಿದ್ದೀರಿ, ನೀವು ಫಾಲೋ ಮಾಡ್ತಿದ್ದೀರಾ? ನನಗೆ ಒಂದು ಕ್ಯೂರಿಯಾಸಿಟಿ ಆಯ್ತು. ಅವ್ರು ಹೇಳಿದ್ರು, ನಾನು ಅವ್ರು ಹೇಳಿದೆಲ್ಲ ಫಾಲೋ ಮಾಡ್ತಿಲ್ಲ, ಆದ್ರೆ ಅದೊಂದು ಹಾಕ್ಬೇಕು, ಅದೊಂದು ನಮಗೆ ಮೈಲೇಜ್ ಸಿಗ್ತದೆ. ತುಂಬಾ ಅಂದ್ರೆ ಹೈಲಿ ಕ್ವಾಲಿಫೈಡ್ ಜನ ಯಾರು, ಮತ್ತೆ ಒಳ್ಳೆ ಇನ್ಕಮ್ ಕೂಡ ಉಂಟು. ನಾ ಹೇಳಿದೆ, ನೀವು ಯಾಕೆ ಅದನ್ನು ಹಾಕಿದ್ದೀರಿ? ಅಲ್ಲ, ಅದನ್ನು ಹಾಕ್ಬೇಕಂತೆ, ಅಂದ್ರೆ ನಮ್ಗೆ ಒಳ್ಳೆ ಒಂದು ಮೈಲೇಜ್ ಸಿಗ್ತದೆ. ನೋಡಿ, ನಿಜವಾದ ಗುರುವಿನ ಬಳಿಗೆ ಯಾರು ಹೋಗುವುದಿಲ್ಲ. ಎಲ್ಲ ಅಂದ್ರೆ ನೀವು ಯಾರ್ದು ಹೇಳಿದೆ, ನಮ್ಗೆ ಒಂದು ಗುರು ಇದ್ದಾರೆ, ಈ ಮೆಡಿಟೇಷನ್ ಯಾರೋ ಒಂದು ಗುರು ಇದ್ದಾರೆ, ಎಲ್ಲ ಬೋಗಸ್ ಗುರುಗಳು. ಯಾಕೆ ಬೋಗಸ್ ಗುರುಗಳು? ಯಾಕೆಂದ್ರೆ ಕೃಷ್ಣ ಹೇಳಿದಾಗೆ ಇಲ್ಲ ಅವ್ರದ್ದೆಲ್ಲ ಈ ಬಿಹೇವಿಯರ್ ಕೃಷ್ಣ ಹೇಳಿದಾಗ ಇಲ್ಲ. ಭಗವದ್ಗೀತೆ ಕೃಷ್ಣ ಎಂತ ಹೇಳಿದಾನೆ ಆ ರೀತಿ ಇಲ್ಲವೇ ಇಲ್ಲ. ಮತ್ತೆ ಅವ್ರು ಹೇಳ್ತಾರೆ, ನಾವು ಕೃಷ್ಣ ಹೇಳಿದಾಗ ಕೇಳ್ತಾ ಇದ್ದೇವೆ. ಯಾವ್ದು? ಅವರ ಪುಸ್ತಕದಲ್ಲಿ ಅವರೇ ಬರ್ತದ್ದು. ಅವ್ರಿಲ್ಲದ ಅವರಂತ ಇನ್ನೊಬ್ಬರು ಬರ್ತದ್ದು, ಅದರಲ್ಲಿ ಅವರ ಪ್ರಕಾರ ಉಂಟು. ಹಾಗಾಗಿ ದಯವಿಟ್ಟು ಇದು ದೊಡ್ಡ ಅಂದ್ರೆ ಭಾರತಕ್ಕೆ ಪ್ರಭಾವ ಹೇಳ್ತಾರೆ, ದೊಡ್ಡ ಸಮಸ್ಯೆ ಅಂದ್ರೆ ಇದಂತೆ. ನಿಜವಾದ ಗುರುವಿನ ಬಳಿಗೆ ಹೋಗುವಂಥದ್ದು ಶೌಚ ಅಂದ್ರೆ ಕ್ಲೀನ್ನೆಸ್, ಸ್ಥೈರ್ಯ, ಆತ್ಮ ಸಮಯ, ಇಂದ್ರಿಯ ತೃಪ್ತಿ ವಸ್ತುಗಳ ವೈರಾಗ್ಯ. ನಮ್ಗೆಲ್ಲರಿಗೂ ಇಂದ್ರಿಯ ವಿಷಯಗಳು ಬೇಕು, ಅದು ವೈರಾಗ್ಯ ಇಲ್ಲ. ಅಹಂಕಾರವಿಲ್ಲದಿರುವುದು, ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡಕೊಂಡು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು ಹೆಂಡತಿ ಮನೆ ಮತ್ತಿತರ ವಿಷಯಗಳು ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು. ಅಂದ್ರೆ ಇದಕ್ಕೆ ಹೇಗೆ ಅಂದ್ರೆ, ಫಸ್ಟಿಗೆ ನಾವು ಬ್ರಹ್ಮಚಾರಿ ಮತ್ತೆ ಗೃಹಸ್ಥ ಆಗುವಾಗ ನಾವು ಪ್ರಭಾವ ಹೇಳ್ತಾರೆ ಫ್ಯಾಮಿಲಿ ಒಟ್ಟಿಗೆ ನಾವು ಇರಬೇಕು, ಒಂದು ರೆಸ್ಪಾನ್ಸಿಬಲ್ ಮಾಡಬೇಕು. ಮತ್ತೆ ನಾವು ಒಂದು ಲೆವೆಲ್ಗೆ ಈಗ ಮಗ ಒಂದು 24 ವರ್ಷ ಬರುವಾಗ ಮತ್ತೆ ಫುಲ್ ಅವನಿಗೆ ಜವಾಬ್ದಾರಿ ಕೊಡ್ಬೇಕಂತ. ಮತ್ತೆ ನಾವು ಟೋಟಲ್ ಕೃಷ್ಣ ಪ್ರಜ್ಞೆ ಇರಬೇಕು. ಆದ್ರೆ ಮಗನಿಗೆ ಕೃಷ್ಣ ಪ್ರಜ್ಞೆ ಇಲ್ಲ, ತಂದೆ ಕೂಡ ಇಲ್ಲ, ಎಲ್ಲಿ ಕೊಡುವಂಥದ್ದು? ಹಾಗಾಗಿ ಇದು ಆಗುವಂಥದ್ದು ದೊಡ್ಡ ಸಮಸ್ಯೆ ಕಲಿಯುಗದಲ್ಲಿ. ತಂದೆ ಕೂಡ ಕೃಷ್ಣ ಪ್ರಜ್ಞೆ ಇಲ್ಲ, ಮಕ್ಕಳಿಗೆ ಕೂಡ ಇಲ್ಲ. ಇಷ್ಟ ಅನಿಷ್ಟ ಮಧ್ಯಗಳ ಸಮಚಿತ್ತದೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯ ತತ್ವಜ್ಞಾನ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸಿದ್ದೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಹಾಗಾಗಿ ಶಾಲೆ ಕಾಲೇಜು ನಾವು ಎಂತೆಲ್ಲ ಕಲ್ತಿದ್ದೇವೆ ಅದು ಜ್ಞಾನ ಅಲ್ಲ. ಇದು ಯಾವ್ದಾದ್ರು ನಾವು ಕಲ್ತಿದ್ದೇವೆ ಆ ಶಾಲೆಯಲ್ಲಿ? ಇಲ್ಲ. ಎಸ್, ಈಗ ಇದರ ಬಗ್ಗೆ ಡೀಟೇಲ್ ತಿಳಿಯುವ. ಎಸ್, ಫಸ್ಟ್ಗೆ ಅಮಾನಿತ್ವಂ ಅಂದ್ರೆ ಎಸ್, ಹರೇ ಕೃಷ್ಣ ಮಾತಾಜಿ ಕೇಳ್ತಾ ಉಂಟಾ? ಇಂಟರ್ನೆಟ್ ಲೋ ಅಂತ ಬಂತು. ಎಸ್ ಅಡ್ಮಿನ್, ಹರೇ ಕೃಷ್ಣ. ಹೌದು ಪ್ರಭುಜಿ, ಕ್ಲಿಯರ್ ಇದೆ. ಹಾ ಪ್ರಭುಜಿ, ಕೇಳ್ತಾ ಇದೆ ಪ್ರಭುಜಿ. ಹಾ ಕೇಳ್ತಾ ಇದೆ. ಎಸ್ ಎಸ್ ಓಕೆ. ಫಸ್ಟಿಗೆ ಅಮಾನಿತ್ವ ಅಂದ್ರೆ ನಮ್ರತೆ. ಈಗ ನಮ್ಗೆಲ್ಲರಿಗೂ ಮರ್ಯಾದೆ ಬೇಕು. ಅಂದ್ರೆ ಈಗ ಯಾರಾದ್ರೂ ನಮ್ಮನ್ನು ಕರೆದ್ರೆ ಅಲ್ಲಿ ನಮ್ಗೆ ಅವರು ಮಾತಾಡಿದ್ರೆ ನಮ್ಗೆ, ಮತ್ತೆ ನಾವಲ್ಲಿ ಹೋಗಿದ್ದೆ ನಮ್ಮನ್ನು ಮಾತಾಡಿಸಲಿಲ್ಲ, ಇನ್ನು ನಾನು ಅವನ ಜನ್ಮದಲ್ಲಿ ಅಲ್ಲಿ ಹೋಗುದಿಲ್ಲ. ಯಾಕೆ? ನಮಗೆ ಮರ್ಯಾದೆ ಬೇಕು, ಮಾನ ಪೂಜೆ ಪ್ರತಿಷ್ಠೆ. ಪ್ರಭು ಹೇಳ್ತಾರೆ ಇದು ಅಡಿಕ್ಷನ್ ಅಂತೆ. ಇದು ಎಂತ ಸಿಗದಿದ್ರೆ ನಮ್ಗೆ ಸಿಟ್ಟು ಎಷ್ಟು ಬರ್ತದೆ ಅಂದ್ರೆ, ಅವನನ್ನು ರೆಸ್ಪೆಕ್ಟೇ ಮಾಡಲಿಲ್ಲ ಅಂದ್ರೆ ನಾವು ರೆಸ್ಪೆಕ್ಟ್ ಬಯಸುವಂಥದ್ದು. ಆದ್ರೆ ಇದಕ್ಕೆ ಹೇಳುವಂಥದ್ದು ತೃಣಾದಪಿ ಸೂನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾರಿ.
ಈಗ ಹುಲ್ಲನ್ನು ನಾವು ತೊಳಿತೇವೆ, ಮತ್ತೆ ಕೂಡ ಸ್ಟ್ರೈಟ್ ಆಗ್ತದೆ. ಆ ರೀತಿ ನಮ್ರತೆ ಇರ್ಬೇಕು ನಮ್ಮ ಹತ್ರ. ಇನ್ನೊಬ್ಬರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ನಮ್ಗೆ ರೆಸ್ಪೆಕ್ಟ್ ಬೇಡ. ಈ ರೀತಿಯಲ್ಲಿ ನಮ್ಗೆ ಇರ್ಬೇಕು. ಅದಂಬಿತ್ತು ಅಂದ್ರೆ ಜಂಬ, ಎಸ್ ನಾನು ಹಾಗೆ ನಾನು ಹೀಗೆ, ಈ ರೀತಿ ಇರಬಾರ್ದು. ಮತ್ತೆ ಅಹಿಂಸಾ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ರಾಜಕಾರಣಿಗಳು ಪೊಲಿಟಿಷಿಯನ್ಸ್ ನಮ್ಮನ್ನು ದೇವರಿಂದ ದೂರ ಮಾಡಿದ್ದಾರೆ. ಎಲ್ಲ ರಾಜಕಾರಣಿಗಳು ಹೇಳುವುದೆಂತ, ನಿಮ್ಮ ಎಲ್ಲ ಸಮಸ್ಯೆಗೆ ನಾವಿದ್ದೇವೆ, ನೀವು ನಮ್ಗೆ ಓಟ್ ಹಾಕಿ, ನಿಮ್ಗೆ ಎಲ್ಲದಕ್ಕೂ ನಾವಿದ್ದೇವೆ. ಎಂತ ಸಮಸ್ಯೆ, ಮೊನ್ನೆ ಕೊರೋನಾದಲ್ಲಿ ತುಂಬಾ ಮಂದಿ ಸತ್ತು, ಪೊಲಿಟಿಷಿಯನ್ ಅವರಿಗೆ ಕೂಡ ಕೊರೋನಾ ಬಂದಿದೆ. ಎಂತ ಆಯ್ತು, ಎಂತ ನಮ್ಮನ್ನು ಬದುಕಲಿಕ್ಕೆ ಆಗಿಲ್ಲ. ಹಾಗೆ ಪ್ರಭುಪಾದ ಹೇಳ್ತಾರೆ, ಇದೇ ನಿಜವಾದ ಅಹಿಂಸಾ ಅಂದ್ರೆ ನಮ್ಮನ್ನು ದೇವರಿಂದ ದೂರ ಮಾಡಿದೆ ಅಹಿಂಸಾ. ಈಗ ಇದಕ್ಕೊಂದು ಸಣ್ಣ ಉದಾಹರಣೆ, ನನ್ನ ಒಬ್ಬ ತುಂಬಾ ಆಪ್ತ ಗೆಳೆಯರು, ಯಾಕೆಂದ್ರೆ ಅವರಿಂದ ನನಗೆ ಕೃಷ್ಣ ಪ್ರಜ್ಞೆ ಸಿಕ್ಕಿದಂತ. ಅಂದ್ರೆ ಕೃಷ್ಣ ಪ್ರಜ್ಞೆ ನಾನು ಸ್ವಲ್ಪ ಇನಿಷಿಯಲ್ ಆಗಿ ಅವರು ನನಗೆ ತುಂಬಾ ಗೈಡ್ ಮಾಡಿದ್ದಾರೆ ಸ್ಟಾರ್ಟಿಂಗ್. ಯಾಕೆಂದ್ರೆ ಅವರು 2003 ಕೃಷ್ಣ ಪ್ರಜ್ಞೆ ತಗೊಂಡಿದ್ದಾರೆ. ತುಂಬಾ ನನಗಿಂತ ತುಂಬಾ ಸ್ವಲ್ಪ 4-5 ವರ್ಷ ಮುಂಚೆ ತಗೊಂಡಿದ್ದಾರೆ. ಹಾಗೆ ನನಗೆ ತುಂಬಾ ಅವರು ಗೈಡ್ ಮಾಡಿದ್ದಾರೆ. ಅವರು ಕೇರಳದವ್ರ ಮೂಲತಃ. ಅವ್ರು ಹೇಳ್ತಾರೆ, ಅಲ್ಲಿ ಕೇರಳದಲ್ಲಿ ಈ ಜಾಸ್ತಿಯಾಗಿ ಎಂತ ಹೇಳುವಂಥದ್ದು, ದೇವರ ನಾಸ್ತಿಕರು ಜಾಸ್ತಿ ಇರುವಂಥದ್ದು ಪೊಲಿಟಿಷಿಯನ್ಸ್. ಅವರು ದೊಡ್ಡ ದೊಡ್ಡ ಸ್ಪೀಚಲ್ಲಿ ಹೇಳುವಂತೆ, ನೀವು ದೇವಸ್ಥಾನಕ್ಕೆ ಹೋಗಬೇಡಿ, ನಿಮ್ಗೆ ದೇವರು ಎಂತ ಕೊಡುದಿಲ್ಲ, ಎಲ್ಲ ಕೊಡುದು ನಾವು ರಾಜಕಾರಣಿಗಳು ನಿಮ್ಮೆಲ್ಲ ಸಮಸ್ಯೆಗೆ. ಮತ್ತೆ ಅವರು ತುಂಬಾ ನನ್ನ ಗೆಳೆಯ ಈ ಭಕ್ತಿಯಲ್ಲಿ ಇದ್ದಾರೆ. ಅವರು ಅಂದ್ರೆ ಫ್ರೀಕ್ವೆಂಟ್ ಆಗಿ ಗುರುವಾಯೂರಿಗೆ ಹೋಗ್ತಾ ಇರ್ತಾರೆ. ಆ ಗುರುವಾಯೂರಲ್ಲಿ ಈ ಎಲ್ಲ ರಾಜಕಾರಣಿಗಳ ಅವರ ಮದುವೆ, ಅವರ ಮಗಂದು ಪೂಜೆ, ಅವ್ರದ್ದು ಹೆಂಡತಿದು ಎಂತಾದ್ರು ಪೂಜೆ ಆಗುವುದು ಗುರುವಾಯೂರಲ್ಲಿ. ಅಲ್ಲಿ ಕೃಷ್ಣನ ಟೆಂಪಲ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಭಾಷಣದಲ್ಲಿ ಹೇಳುವಂಥದ್ದು ದೇವರ ಹತ್ರ ಹೋಗಬೇಡಿ ಅಂತ. ಯಾಕಂದ್ರೆ ಅವರೆಲ್ಲ ಹೆಂಡತಿಯರು ಕೃಷ್ಣನ ಭಕ್ತರು, ಹೆಚ್ಚಿನವರು. ಅವ್ರು ಹೇಳ್ತಾರೆ ಇದು ಆಗುವಂತ, ಇದೇ ಅಹಿಂಸೆ. ರಾಜಕಾರಣ ನಮ್ಮನ್ನು ದೇವರನ್ನು ದೂರ ಮಾಡೋದು. ಎಂತಂದ್ರೆ ನಿಮ್ಗೆ ನಾವಿದ್ದೇವೆ, ಎಲ್ಲದಕ್ಕೂ ನಾವಿದ್ದೇವೆ. ಎಂತ ಇದ್ದಾರೆ, ಕೊರೋನಾ ಬಂದು ಈಗ ನೋಡಿ ಕೇರಳದಲ್ಲಿ ಈಗ ಕೂಡ ಜಾಸ್ತಿ ಆಗಿದೆ, ಎಲ್ಲ ಸಾಯ್ತಿದ್ದಾರೆ. ಇಲ್ಲ ಸರ್, ನಮ್ಗೆ ಎಂತಂದ್ರೆ ಆ ಜನ್ಮ ಮೃತ್ಯುಂಜಯದಿಂದ ಬಿಡುಗಡೆ ಕೃಷ್ಣ ಮಾತ್ರ ಕೊಡುವಂಥದ್ದು. ಇವರು ಯಾರು ರಾಜಕಾರಣಿಗಳು, ಇದೇ ಅಹಿಂಸೆ ಅಂತ ಪ್ರಭುಪಾದ ಹೇಳ್ತಾರೆ. ಶಾಂತಿರ್ ಅಂದ್ರೆ ಈಗ ಮರವನ್ನು ನಾವು ಕಡಿತೇವೆ, ಮರದಿಂದ ನಾವು ಫಲ ತೆಗಿದ್ದೇವೆ, ಫ್ರೂಟ್ಸ್ ಎಲ್ಲ ತೆಗಿದ್ದೇವೆ. ಮತ್ತೆ ಕಟ್ ಮಾಡಿ ನಾವು ನಮ್ಮ ಮನೆಯ ಇದಕ್ಕೆ, ಬಾಗಿಲಿಗೆ, ಕಿಟಕಿಗೆಲ್ಲ ನಾವು ಯೂಸ್ ಮಾಡ್ತೇವೆ. ಆದ್ರೆ ಮರ ವಾಪಸ್ಸು ಕೊಡ್ತದೆ, ಅದಕ್ಕೆ ಬೇಜಾರು ಅನ್ನೋದು ಇಲ್ಲ. ಆ ರೀತಿ ಇರ್ಬೇಕಂತೆ ನಾವು, ಟಾಲರೆನ್ಸ್. ಆದ್ರೆ ನಮ್ಗೆ ಸ್ವಲ್ಪ ಎಂತಾದ್ರೂ ನಮ್ಗೆ ಸಿಟ್ಟು ಬರ್ತದೆ, ನಮ್ಗೆ ಆ ಸಹಿಷ್ಣುತೆ ಇಲ್ಲ. ಮತ್ತೆ ಸಿಂಪ್ಲಿಸಿಟಿ, ಆರ್ಜವಂ, ತುಂಬಾ ಸಿಂಪಲ್ ಆಗಿರ್ಬೇಕಂದ್ರೆ. ಈಗ ನಮ್ಮ ಮನೆಯಲ್ಲಿ 3 ಗಾಡ್ರೇಜ್ ಉಂಟು. 3 ಗಾಡ್ರೇಜ್ ಅಲ್ಲಿ ಕೂಡ ತುಂಬಾ ಹಣ ತುಳುಕ್ತಾ ಉಂಟು. ನಾವು ಯಾರಿಗಾದ್ರೂ ನಮ್ಮ ಶತ್ರುವಿಗೆ ಹೋಗಿ ಹೇಳ್ತೇವ ಅಲ್ಲಿ ನಮ್ಮ ಗಾಡ್ರೇಜ್ ಅಲ್ಲಿ ಹಣ ಉಂಟಂತ? ನಾವು ಹೇಳುವುದಿಲ್ಲ. ಆದ್ರೆ ಈ ಭಕ್ತ ಎಲ್ಲವನ್ನು ಸ್ಟ್ರೈಟ್ ಹೇಳುದಂತೆ. ಯಾಕೆಂದ್ರೆ ಅವನಿಗೆ ಗೊತ್ತುಂಟು ಕೃಷ್ಣ ಇದ್ದಾನೆ ಅಂತ. ಎಲ್ಲ ಶತ್ರುವಿಗೆ, ಅವನಿಗೆ ಫಸ್ಟ್ ಆಫ್ ಆಲ್ ಭಕ್ತನಿಗೆ ಶತ್ರು ಇಲ್ಲ, ಎಲ್ಲರೂ ಗೆಳೆಯರು. ಒಂದು ವೇಳೆ ಶತ್ರು ಇದ್ರು ಕೂಡ ಅವನಿಗೆ ಹೋಗಿ ಸತ್ಯವನ್ನು ಹೇಳುವಂಥದ್ದು. ಈ ರೀತಿ ಇರ್ಬೇಕು ಆರ್ಜವಂ ಅಂದ್ರೆ. ಮತ್ತೆ ಆಚಾರ್ಯೋಪಾಸನ ಅಂದ್ರೆ ನಮ್ಗೆ ಒಂದು ಸರಿಯಾದ ಬೋನೋಫೈಡ್, ಪ್ರಭುಪಾದ ಹೇಳ್ತಾರೆ, ಬೋನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಸಂಪ್ರದಾಯದಲ್ಲಿ ಬಂದ ಗುರು ಬೇಕು. ಅದು ಈಗ ಮಾತ್ರ ಕಲಿಯುಗದಲ್ಲಿ ಇದಿಲ್ಲ, ಎಲ್ಲರಿಗೂ ಗುರು ಇದ್ದಾರೆ, ಆದ್ರೆ ಬೋನೋಫೈಡ್ ಇಲ್ಲ. ಇದು ಅಗತ್ಯ. ಮತ್ತೆ ಶೌಚಂ ಅಂದ್ರೆ ಕ್ಲೀನಿನೆಸ್. ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಮಾಡಿದ್ದಾರೆ 2014 ಒಳ್ಳೆ ವಿಷಯ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ನಮ್ಮ ಪ್ರಭುಪಾದ್ 1966 ಇಸ್ಕಾನ್ ಮೂವ್ಮೆಂಟ್ ಮಾಡುವಾಗ ಅವರು ಕೂಡ ಸ್ವಚ್ಛ ಭಾರತ್ ಅಲ್ಲ, ಅವರು ಕೂಡ ಸ್ವಚ್ಛ ಅಭಿಯಾನ ಮಾಡಿದ್ರು. ಎಂತ ಅಭಿಯಾನ? ಒಳಗೆ ಸ್ವಚ್ಛ ಆಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ನಾವು ಹೊರಗೆ ಸ್ವಚ್ಛ ಅಂದ್ರೆ ನಾವು ಬೆಳಿಗ್ಗೆ ಸ್ನಾನ ಮಾಡ್ತೇವೆ, ಒಳ್ಳೆ ಒಗ್ದ ಬಟ್ಟೆ ಹಾಕ್ತೇವೆ, ಸಂಜೆ ಸ್ನಾನ ಮಾಡ್ತೇವೆ, ಕ್ಲೀನ್ ಇಡ್ತೇವೆ, ಸರಿ ಟೈಮ್ಗೆ ಎಂತಾದ್ರು ಕೊಳೆ ಆದ್ರೆ ಕ್ಲೀನ್ ಇಡ್ತೇವೆ, ಇದೆಲ್ಲ ಮಾಡ್ತೇವೆ, ಮನೆಯನ್ನು ಕ್ಲೀನ್ ಇಡ್ತೇವೆ. ಇದು ಸ್ವಚ್ಛ ಒಳಗೆ.
ಅಂದ್ರೆ ಹೊರಗೆ ಸ್ವಚ್ಛ, ಅದೇ ರೀತಿ ಒಳಗೆ ಸ್ವಚ್ಛ ಆಗ್ಬೇಕು. ಒಳಗೆ ಹೇಗೆ ಸ್ವಚ್ಛ ಆಗುವಂಥದ್ದು? ಈ ಜಪದಿಂದ. ಜಪ ಮಾಡಿದ್ರೆ ಒಳಗಿರುವಂತ ಕಾಮ, ಲೋಭ, ಮದ, ಮತ್ಸರ್ಯ ಇದೆಲ್ಲ ಪ್ರಭುಪಾದ ಹೇಳ್ತಾರೆ ಎಷ್ಟೋ ಮೈಲ್ ದೂರ ಹೋಗ್ತದಂತೆ, ಮತ್ತೆ ಹತ್ತಿರ ಕೂಡ ಬರುವುದಿಲ್ಲ. ಹಾಗಾಗಿ ಒಳಗೆ ಕ್ಲೀನ್ ಆಗ್ಬೇಕು, ಪ್ರಭುಪಾದ ಹೇಳ್ತಾರೆ, ಇದು ಮುಖ್ಯ. ಒಳಗೆ ಕ್ಲೀನ್ ಆದ್ರೆ ಆಟೋಮೆಟಿಕ್ ಹೊರಗೆ ಕೂಡ ಕ್ಲೀನ್ ಆಗ್ತದೆ. ಮತ್ತೆ ಸ್ಥೈರ್ಯಂ. ಸ್ಥೈರ್ಯಂ ಅಂದ್ರೆ ಸ್ಟಡಿನೆಸ್. ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ತೇನೆ. ಹೇಗಂದ್ರೆ ಕೃಷ್ಣ ಪ್ರಜ್ಞೆಗೆ ರಿಲೇಟೆಡ್ ನಾನು ಮುಂದೆ ಹೋಗ್ತೇನೆ ಅನ್ನೋದು ಇರಬೇಕು. ಮತ್ತೆ ಆತ್ಮ ವಿನಿಗ್ರಹ. ಆತ್ಮ ವಿನಿಗ್ರಹ ಸೆಲ್ಫ್ ಕಂಟ್ರೋಲ್. ಈಗ ಕೃಷ್ಣ ಪ್ರಜ್ಞೆ ರಿಲೇಟೆಡ್ ಯಾವುದೆಲ್ಲ ಬೇಕು ಅದನ್ನು ತಗೊಳ್ಳುವಂಥದ್ದು, ಯಾವುದೆಲ್ಲ ಬೇಡ ಅದನ್ನು ರಿಜೆಕ್ಟ್ ಮಾಡುವಂಥದ್ದು, ಇದಕ್ಕೆ ಆತ್ಮ ವಿನಿಗ್ರಹ. ಮತ್ತೆ ಇಂದ್ರಿಯಾರ್ಥೇನ ವೈರಾಗ್ಯ. ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ನಾವು ಮಾಡುವಂಥದ್ದು. ಪ್ರಭುಪಾದ ನೋಡಿ ಹೇಳ್ತಾರೆ, ಎರಡು ರೀತಿಯ ತಿನ್ನುವುದುಂಟು. ಒಂದು ಒರಾಷಿಯಸ್ಲಿ ಮತ್ತೆ ಸಂಶಯಸ್ಲಿ. ಒರಾಷಿಯಸ್ಲಿ ಅಂದ್ರೆ ರಕ್ಕಸನಾಗಿ ತಿನ್ನುವಂಥದ್ದು, ಊಟ ತಿನ್ನುವಂಥದ್ದು. ಒರಾಷಿಯಸ್ಲಿ ಅಂದ್ರೆ ಈಗ ನೋಡಿ, ನೀವು ಒಂದು ಬಟ್ಟಲ್ ಊಟ ನಿಮ್ಗೆ ಹಾಕಿದ್ದಾರೆ, ನೀವು ತಿಂತಾ ಇದ್ದೀರಿ, ಮತ್ತೆ ಇನ್ನೊಂದು ಬಟ್ಟಲ್ ಹಾಕಿಸ್ತೀರಿ, ಇನ್ನೊಂದು ಬಟ್ಟಲ್ ತಿಂತೀರಿ. ಸೆಕೆಂಡ್ ಬಟ್ಟಲ್ ತಿನ್ನುವಾಗ ನಿಮ್ದು ಇಲ್ಲಿ ಕುತ್ತಿಗೆ ತನಕ ಬರ್ತದೆ, ಆಗ ನೀವು ನಿಲ್ಲಿಸ್ತೀರಿ. ಪ್ರಭುಪಾದ ಹೇಳ್ತಾರೆ ಸಂಶಯಸ್ಲಿ ಅಂದ್ರೆ ಈಗ ಒಂದ್ ದಿವಸ ನೀವು ಒರಾಷಿಯಸ್ ತಿಂದ ಮೇಲೆ ಅದರ ಅರ್ಧ ತಿನ್ಬೇಕಂತ, ಅದು ಸಂಶಯಸ್ಲಿ. ಅಂದ್ರೆ ದೇಹಕ್ಕೆ ಎಷ್ಟು ಬೇಕು ಅಷ್ಟು, ಒಟ್ಟು ತಿನ್ನುವುದಲ್ಲ. ಪ್ರಾಣಿಗಳು ಕೂಡ ಒಟ್ಟು ತಿನ್ನುವಂಥದ್ದು. ಈ ಪೈಥಾನ್ ಎಂತ ಮಾಡುವಂಥದ್ದು, ಜಾಸ್ತಿ ತಿಂದು ಮತ್ತೆ ಮಲಗುವಂಥದ್ದು, ಆ ರೀತಿ ಮಾಡಬಾರ್ದು. ದೇಹಕ್ಕೆ ಎಷ್ಟು ಬೇಕು ಅಷ್ಟು ತಿನ್ಬೇಕು. ಅಂದ್ರೆ ದೇಹವನ್ನು ಫಿಟ್ ಆಗ್ಲಿಕ್ಕೆ ಎಷ್ಟು ಬೇಕು ಅಷ್ಟು. ಮತ್ತೆ ಅಹಂಕಾರ, ಇದು ತುಂಬಾ ಮುಖ್ಯ. ಆಬ್ಸೆನ್ಸ್ ಆಫ್ ಫಾಲ್ಸ್ ಈಗೋ. ನೋಡಿ, ಈಗ ನಮ್ಗೆಲ್ಲ ಅಹಂಕಾರ ಉಂಟು. ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಗೆ ಎಂತ ಅಹಂಕಾರ? ನಾವು ಕೃಷ್ಣ ಸೇವಕರು. ಪ್ರಭುಪಾದ ಹೇಳ್ತಾರೆ ಇದು ಸರಿಯಾದ ಅಹಂಕಾರ. ನಾನು ಹೋಗ್ತಾರ, ಇದು ತಪ್ಪು ಅಹಂಕಾರ. ನಾನು ಕೃಷ್ಣನ ಸೇವಕ, ಇದು ಸರಿಯಾದ ಅಹಂಕಾರ. ತಪ್ಪು ಅಹಂಕಾರ ಇರಬಾರ್ದು. ಹೇಗಂದ್ರೆ ಹನುಮ, ನಾನು ರಾಮನ ಸೇವಕ, ಪ್ರಭುಪಾದ ಹೇಳ್ತಾರೆ ಅದು ಸರಿಯಾದ ಅಹಂಕಾರ. ಆ ಅಹಂಕಾರದಿಂದ ಅವ ಎಂತ ಮಾಡಿದ? ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ, ಅದು ಓಕೆ. ಆದ್ರೆ ತಪ್ಪು ಅಹಂಕಾರ ಇರಬಾರ್ದು. ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ದರ್ಶನ. ನಾವು ಈ ಭಗವದ್ಗೀತೆ ಭಾಗವತವನ್ನು ಕೇಳಿದ್ರೆ ನಮ್ಗೆ ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಮ್ಗೆ ಬಿಡುಗಡೆ ಸಿಗ್ತದೆ. ಡಿಟ್ಯಾಚ್ಮೆಂಟ್, ಆಸಕ್ತಿ ಅಂದ್ರೆ ನಾವು ಕೃಷ್ಣನಿಗೋಸ್ಕರ ಸಮರ್ಪಣೆ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಈಗ ನೋಡಿ ಎಂತ ಅಂದ್ರೆ, ಈಗ ನಾನು ನಿನ್ನೆ ಕೇಳಿದೆ ನಿಮ್ಮ ಹತ್ರ, ಎಂತ ಅಂದ್ರೆ ನಾವು ದೇವಸ್ಥಾನ ಕಟ್ತಾ ಇದ್ದೇವೆ, ಇದಕ್ಕೆ ಸಹಾಯ ಮಾಡಿ ಅಂದ್ರೆ ಇದು ಫೋರ್ಸ್ ಇಲ್ಲ ನೀವು. ಆದ್ರೆ ಕೆಲವರು ಇದ್ದರೂ ಕೂಡ ಮಾಡ್ಲಿಕ್ಕೆ ಹಿಂದೆ ಬಂದು, ಯಾಕಂದ್ರೆ ಅವರಿಗೆ ಆ ಹಣದಲ್ಲಿ ಅಟ್ಯಾಚ್ಮೆಂಟ್ ಉಂಟು. ಇದು ನನ್ನ ಹಣ, ನಾನು ಕೂಡಿ ಇಟ್ಟದ್ದು. ಆದ್ರೆ ಪ್ರಭುಪಾದ ಹೇಳ್ತಾರೆ ಈ ಹಣ ಕೊಡುವಂಥದ್ದು, ಬಿ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಕೃಷ್ಣ. ಎಂತ ಆಗ್ತದೆ ಅಂದ್ರೆ ಒಂದಲ್ಲ ಒಂದ್ ದಿವಸ ನಾವು ಸಾಯಲೇಬೇಕು. ಆಗ ಎಂತ ಆಗ್ತದೆ, ನಮ್ಗೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಸ್ಮರಣೆ ಬರುವುದಿಲ್ಲ, ನಮ್ಗೆ ಅದರ ಸ್ಮರಣೆ ಬರ್ತದೆ. ಹಾಗಾಗಿ ಕೃಷ್ಣನಿಗೆ ನಾವು ಸಣ್ಣ ಸಣ್ಣ ಕೊಡುವುದರಿಂದ ನಾವು ಅಭ್ಯಾಸ ಮಾಡ್ಬೇಕಂತ, ಕೃಷ್ಣನಿಗೆ ಕೊಡುವಂಥದ್ದು. ಮತ್ತೆ ಅನಾಭಿವಂಗ ಪುತ್ರದಾರ ಗೃಹದೇಶ, ಇದು ತುಂಬಾ ಮುಖ್ಯ. ನೋಡಿ ಎಂತಂದ್ರೆ ಚಾಣಕ್ಯ ಪಂಡಿತ ಹೇಳುವಂಥದ್ದು, ಒಂದು ಮನೆಯಲ್ಲಿ ಎಲ್ಲಿ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಸಪೋರ್ಟ್ ಇಲ್ಲವೋ ಆ ಮನೆಯಲ್ಲಿ ಇದ್ದು ಏನು ಪ್ರಯೋಜನ, ಬೆಟರ್ ಕಾಡಲ್ಲಿ ಇರುವುದು ಒಳ್ಳೆ ವಾಸಿ ಅಂತ ಚಾಣಕ್ಯ ಪಂಡಿತ ಹೇಳ್ತಾರೆ, ಚಾಣಕ್ಯ ನೀತಿಯಲ್ಲಿ ಉಂಟು. ಹಾಗಾಗಿ ನಾವು ಎಂತ ಮಾಡ್ಬೇಕಂದ್ರೆ ನೋಡಿ, ಇದು ಕಲಿಯುಗಕ್ಕೆ ಕಾಡಿಗೆ ಹೋಗ್ಲಿಕ್ಕೆ ಇದಿಲ್ಲ, ಅದು ಸತ್ಯಯುಗದಲ್ಲಿ. ಕಾಡಲ್ಲಿ ಕಲಿಯುಗದಲ್ಲಿ ಚಂದ್ರಮ ಹೇಳುವಂಥದ್ದು ಸ್ಥಾನೇ ಸ್ಥಿತ ವೇರೆವರ್ ಯು ಆರ್, ಕೃಷ್ಣ ಪ್ರಜ್ಞೆ ನಾವು ಫಾಲೋ ಮಾಡ್ಬೇಕು. ಹಾಗಾಗಿ ಈಗ ಫ್ಯಾಮಿಲಿ ಅಂದ್ರೆ ಒಟ್ಟಿಗೆ ನಾವು ಎಲ್ಲರೂ ಇರುವಂಥದ್ದು, ಸೆಂಟ್ರಲ್ಲಿ ಕೃಷ್ಣ ಅಂತಂದು ಒಟ್ಟಿಗೆ ನಾವು ಮಾಡ್ಬೇಕು, ಆಗ ಆ ಮನೆ ವೈಕುಂಠ ಆಗ್ತದೆ. ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತೆ ನಿತ್ಯ ಸಹ ಸಮಚಿತ್ತ ಇಷ್ಟಾನಿಷ್ಟ ಪಠಿಷ್, ಅಂದ್ರೆ ಈಗ ನಮ್ಮ ಭೌತಿಕದಲ್ಲಿ ನಮ್ಗೆ ಕೆಲವೊಮ್ಮೆ ಲಾಭ ಪಡಿತದೆ, ಕೆಲವೊಮ್ಮೆ ನಾವು ನಷ್ಟ ಆಗ್ತದೆ. ಆದ್ರೆ ಇದಕ್ಕೆ ನಾವು ವ್ಯತ್ಯೆ ಪಡಬಾರ್ದು, ನಾವು ಭಕ್ತಿ ಸೇವೆಯಲ್ಲಿ ನಿರತರಾಗಬೇಕು. ಲಾಸ್ಟಿಗೆ ಅನನ್ಯ ಭಕ್ತಿ, ಈ ನವವಿಧ ಭಕ್ತಿ. ಎಸ್, ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯೋ ಆ ಜ್ಞೇಯವಾದಂತ ವಿವರಿಸ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ ಈ ಐಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಸರ್ವೇಂದ್ರಿಯ ಗುಣಾಭಾಷ ಸರ್ವೇಂದ್ರಿಯ ವಿವರ್ಜಿತಂ
ಆಸಕ್ತಂ ಸರ್ವಭೃಶ್ಚೈವ ನಿರ್ಗುಣಾಂ ಗುಣ ಭೋಕ್ತರ್ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದ ಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ನೋಡಿ, ಕೃಷ್ಣನ ಹೆಸರು ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ. ಆದ್ರೂ ಅವನಿಗೆ ಇಂದ್ರಿಯ ಇಲ್ಲ. ಅದು ನಮ್ಮಂತೆ ಇಂದ್ರಿಯ ಇಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳು ಮೀರಿದವನು, ಅದೇ ಕಾಲ ನಿಸರ್ಗದ ಎಲ್ಲ ಗುಣಗಳ ಪ್ರಭು. ಪರಮ ಸತ್ಯವನ್ನು ಎಲ್ಲಾ ಜೀವಿಗಳ ಮತ್ತು ಚರಾಚರ ಒಳಗುವವರಿಗಿದ್ದಾನೆ. ಆತನು ಸೂಕ್ಷ್ಮನಾದ್ರಿಂದ ಐಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ತತ್ವ. ಕೃಷ್ಣ ದೂರದಲ್ಲಿ ಕೂಡ ಹತ್ತಿರ ಇದ್ದಾನೆ. ಈಗ ನೋಡಿ, ಈ ಇಂದ್ರಿಯಗಳಿಂದ ನಮ್ಮ ಇಂದ್ರಿಯಗಳನ್ನು ಕೃಷ್ಣ ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಹೆಚ್ಚಿನವರು ಹೇಳುವಂಥದ್ದು ಪ್ರಭುಪಾದ ಹತ್ರ ಈ ಅಮೆರಿಕದಲ್ಲಿ ಯಂಗ್ಸ್ಟರ್ಸ್ ಪ್ರಭುಪಾದ್ ಕೃಷ್ಣನ್ ತೋರಿಸಿ, ಪ್ರಭುಪಾದ್ ಹೇಳ್ತಿದ್ರು, ಈ ನಿನ್ನ ಇಂದ್ರಿಯಗಳಿಂದ ಕೃಷ್ಣ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಎಂತ ಆಗ್ತದೆ, ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ನಿನ್ನ ಇಂದ್ರಿಯಗಳು ಟೋಟಲಿ ಕೃಷ್ಣ ಪ್ರಜ್ಞೆ ಆಗ್ಬೇಕು, ಆಗಾಗ್ತದೆ ನೋಡ್ಲಿಕ್ಕೆ. ಈ ಇಂದ್ರಿಯದಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗುದು. ನಾವು ಎಂತ ಎಣಿಸೋದು, ಈ ಭೌತಿಕ ಇಂದ್ರಿಯದಲ್ಲಿ ನಮ್ಗೆ ಕೃಷ್ಣ ನೋಡ್ಬೇಕು. ಇಲ್ಲ ಸರ್, ಅದು ಆಗುದಿಲ್ಲ. ಆ ಪ್ಲಾನ್ ಇದ್ರೆ ಇವತ್ತೇ ನಿಮ್ಮ ಪ್ಲಾನ್ ಅನ್ನು ಬದಿಗಿಡಿ. ಆ ಪ್ಲಾನ್ ಅಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಎಸ್, ಆತನು ಎಲ್ಲಾ ಪ್ರಕಾಶನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನ, ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲ ಹೃದಯಗಳ ಪ್ರತಿಷ್ಠನಾಗಿದ್ದಾನೆ. ನೋಡಿ, ಇಲ್ಲಿ ನಿಮ್ಗೆ ಕಾಣ್ತದೆ ನೋಡಿ, ಅದು ಕೃಷ್ಣ. ಅಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ, ಇದು ಮತ್ತೆ ಬೆಳಕು ಕೃಷ್ಣ. ಈಚೆ ಬಂದದ್ದು ಕೂಡ ಕೃಷ್ಣ, ಇದು ಕೆಳಗೆ ಬಂದದ್ದು ಕೂಡ ಕೃಷ್ಣ. ಅಲ್ಲಿ ಅವನ ಬುಕ್ಕಲ್ಲಿ ಇರುವಂಥದ್ದು ಕೂಡ ಕೃಷ್ಣ, ಅವನ ಹೃದಯದಲ್ಲಿರುವಂಥದ್ದು ಕೂಡ ಕೃಷ್ಣ. ಆದ್ರೆ ನಮ್ಗೆ ಇದು ಕಾಣುವುದಿಲ್ಲ, ಯಾಕೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಿಲ್ಲ. ಕೃಷ್ಣ ಎಲ್ಲ ಕಡೆ ಇದ್ದಾನೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲ್ಲುವುದು ಎಂದರೆ ಜಯ ಇವನ್ ಸಂಗ್ರಹವಾಗಿ ಹೇಳಿದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಕೃಷ್ಣ ಈಗ ಇದನ್ನೇ ಹೇಳಿದ ಮೇಲೆ ಹೇಳ್ತಾನೆ, ಇದನ್ನು ನನ್ನ ಭಕ್ತರು ಮಾತ್ರ ಅರ್ಥ ಮಾಡ್ತಾರೆ, ಉಳಿದವರಿಗೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಈ ಜ್ಞಾನ ಅನ್ನೋದು ತುಂಬಾ ಜಟಿಲ. ಯಾಕೆ? ಕೃಷ್ಣ ಅದನ್ನು ಡೀಟೇಲ್ ಆಗಿ ಹೇಳಿದ್ದಾನೆ. ಹಾಗಾಗಿ ಇದನ್ನು ಭಕ್ತರು ಅರ್ಥ ಮಾಡ್ತಾರೆ, ಬಾಕಿಯವರಿಗೆ ಅರ್ಥ ಆಗುವುದಿಲ್ಲ. ಪ್ರಕೃತಿ ಮತ್ತು ಜೀವಿಗಳು ಅನಾದಿಯನ್ನು ತಿಳಿಯಬೇಕು. ಅವರ ಮಾರ್ಪಾಡು ಗುಣಗಳು ಪ್ರಕೃತಿಯಿಂದ ಆದವು. ಈ ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ. ಅನಾದಿ ಅಂದ್ರೆ ಕೃಷ್ಣ ಯಾವಾಗದಿಂದ ಅನಾದಿ, ಅದೇ ರೀತಿ ಇದು ಕೂಡ ಅನಾದಿ. ಆದರೆ ಇದರ ಮಾರ್ಪಾಡುಗಳು ಗುಣಗಳ ಪ್ರಕೃತಿಯಿಂದ ಆಗಿದೆ. 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿರ್ ಉಚ್ಯತೆ. ಪುರುಷ ಸುಖ ದುಃಖಾನ ಭೋಕೃತ್ವ ಹೇತುರೋಚ್ಯತೆ. ಎಲ್ಲ ಐಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯೇ ಕಾರಣ. ಈಗ ನೋಡಿ, ನನಗೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು, ನನ್ನ ಲಾಸ್ಟ್ 4th ಬ್ಯಾಚ್ ಅಲ್ಲಿ ಫೋನ್ ಮಾಡಿ ಹೇಳಿದ್ರು, ಎಲ್ಲದಕ್ಕೂ ಕಾರಣ ಕೃಷ್ಣ. ನಾನೀಗ ತುಂಬಾ ಬಿಸ್ನೆಸ್ ಅಲ್ಲಿ ಸೋತು ಹೋಗಿದ್ದೇನೆ, ಇದಕ್ಕೆಲ್ಲ ಕೃಷ್ಣ ಕಾರಣ. ಕೃಷ್ಣನೇ ನಮ್ಮ ಹೃದಯದೊಳಗೆ ಪರಮಾತ್ಮ, ಅವ ಕಾರಣ. ಸರ್ ಸಾರಿ, ಇಲ್ಲಿ ನೋಡಿ, ಈ ಶ್ಲೋಕ ನೋಡಿ, ಎಲ್ಲ ಐಕ ಕಾರ್ಯ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚ ಹಲವು ಸುಖಗಳ ಜೀವೇ ಕಾರಣ, ನಾವು ಕಾರಣ ಎಂತ ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾನೆ. ಆ ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡಿದೆ ನಾವು, ಇಂದ್ರಿಯ ಸುಖಕ್ಕೆ ಯೂಸ್ ಮಾಡಿದೆ. ಮತ್ತೆ ನಾವು ಹೇಳುವಂತದ್ದು ಕೃಷ್ಣ ಕಾರಣ. ಕೃಷ್ಣ ಅಲ್ಲ, ನಾವೇ ಕಾರಣ, ಜೀವಿಗಳು ಕಾರಣ. ಪುರುಷ ಪ್ರಕೃತಿ ಅಸ್ತೋ ಹಿ ಭುಕ್ತೆ ಪ್ರಕೃತಿ ಜ್ಞಾನ ಗುಣಾನ್ ಕಾರಣ ಗುಣ ಸಂಘಸ್ಯ ಷಡಸದ್ ಯೋನಿ ಜನ್ಮಶು. ಐಕ ಪ್ರಕೃತಿ ಜೀವಾತ್ಮನ ಹೀಗೆ ತ್ರಿಗುಣ ಅನುಭವಿಸ್ತಾ ಬದುಕಿನ ರೀತಿಗಳನ್ನು ಅನುಸರಿಸ್ತಾನೆ. ಅಂದ್ರೆ ತ್ರಿಗುಣ ಅಂದ್ರೆ ಸತ್ವಗುಣ, ರಜಗುಣ, ತಮಗುಣ. ಇದಕ್ಕೆ ಐಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಎಂತ ನಾವು ಪ್ರಕೃತಿಯೊಡನೆ ನಾವು ನಮ್ಮ ಸಹಯೋಗ ಕಾರಣ, ಕೃಷ್ಣ ಕಾರಣ ಅಲ್ಲ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸ್ತಾನೆ. ನೋಡಿ, ಇಲ್ಲಿ ಇದು ಹಸುವಿಗೆ ಸತ್ವಗುಣ ಅಂತ ಹೇಳಿದ್ದಾರೆ ಇಲ್ಲಿ, ಮತ್ತೆ ಈ ಸಿಂಹನಿಗೆ ರಜೋಗುಣ, ಈ ಮಂಗ ತಮೋಗುಣ. ಉಪದೃಷ್ಟ ಹನುಮಂತ ಚ ಭರತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪಿ ಉಕ್ತೋ
ದೇಹಸ್ಮಿ ಪುರುಷ ಪರ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮ ಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ನೋಡಿ, ನಮ್ಮ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಆದ್ರೆ ಅವ ಎಂತಂದ್ರೆ ದಿವ್ಯಾನುಭವಿ. ಅವ ಜಸ್ಟ್ ಹೇಗಂದ್ರೆ, ನಾವು ಈಗ ನಮ್ದು ಇಚ್ಛೆ 1000 ಇಚ್ಛೆ ಇರ್ತದೆ, ಅದರಲ್ಲಿ 999 ಬೋಗಸ್, ಈ ಇಂದ್ರಿಯ ಸುಖದ ಇಚ್ಛೆ. ಕೃಷ್ಣನಿಗೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಇಚ್ಛೆ ಇಲ್ಲ, ಆದ್ರೂ ನಾವು ಹಠ ಹಿಡಿದೇವೆ. ಮತ್ತೆ ಕೃಷ್ಣ ಓಕೆ ಓಕೆ. ನೋಡಿ ಇಲ್ಲಿ, ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವ ದಿವ್ಯಾನುಭವಿ, ಅವ ಪ್ರಭು ಮತ್ತು ಪರಮ ಸ್ವಾಮಿ, ಅವನು ಮೇಲ್ವಿಚಾರಕನಿಗೆ ಮತ್ತು ಅಪ್ಪಣೆ ಕೊಡುವವನಿಗೆ ಇರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತು ಈ ತತ್ವಜ್ಞಾನ ಅರ್ಥ ಮಾಡಿಕೊಂಡವನು ಮುಕ್ತಿ ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ನೋಡಿ, ಈ ಪ್ರಕೃತಿ, ಪುರುಷ, ಇದನ್ನು ಯಾರು ಅರ್ಥ ಮಾಡ್ತಾನೆ ಅವ ನೆಕ್ಸ್ಟ್ ಇಲ್ಲಿ ಹುಟ್ಟುವುದಿಲ್ಲ ಅಂತ. ಇದಕ್ಕೆ ಉದಾಹರಣೆ ಪರೀಕ್ಷಿತ್ ಮಹಾರಾಜ. ಪರೀಕ್ಷಿತ್ ಮಹಾರಾಜಿಗೆ ಈ ಶಮಿಕ ಋಷಿಯ ಮಗ ಶೃಂಗಿ ಶಾಪ ಕೊಡ್ತಾನೆ, 7 ದಿವಸದಲ್ಲಿ ಹಾವು ಕಚ್ಚುದಂತ. ಮತ್ತೆ ಅವರು ರಾಜ್ಯವನ್ನು ಅವರ ಮಗ ಜನ್ಮಜಯನ ಕೊಟ್ಟು ಬರ್ತಾರೆ. ಜನ್ಮಜಯನ ಕೊಟ್ಟರು ಬಂದು ಅವರು ನೈಮಿಷಾರಣ್ಯಕ್ಕೆ ಬರ್ತಾರೆ. ಅಲ್ಲಿ ಶುಕಮುನಿ ಸಿಗ್ತಾರೆ. ಶುಕಮುನಿ ಮತ್ತೆ ಅವರಿಗೆ ಭಾಗವತಂ ಹೇಳ್ತಾರೆ. 7 ದಿವಸ ಪರೀಕ್ಷಿತ್ ಮಹಾರಾಜ್ ಕೂಡ ಎಂತ ತಗೊಳ್ಳೋದಿಲ್ಲ, 7 ದಿವಸ ಶುಕಮುನಿ ಕೂಡ ಎಂತ ತಗೊಳ್ಳೋದಿಲ್ಲ. 7 ದಿವಸ ಆದ ಕೂಡಲೇ ಈ ಹಾವು ಕಚ್ಚುವಾಗಲೇ ಇಮಿಡಿಯೇಟ್ ಇವರ ಆತ್ಮವು ಗೋಲೋಕಕ್ಕೆ ಹೋಗಿ ಆಯ್ತು. ಹಾಗಾಗಿ ನಾವು ಈ ರೀತಿ ಇರಬೇಕು. ಟೋಟಲ್ ನಾವು ಕೃಷ್ಣ ಭಜನೆ ಆದ್ರೆ ನಾವು ಸಾಯುವಾಗ ಕೂಡ ನಮಗೆ ಲಾಸ್ ಇಲ್ಲ. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮವನ್ನು ಕಾಣುತ್ತಾರೆ. ಇನ್ನು ಕೆಲವರು ಇದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರುವುದಿಲ್ಲ, ಆದರೂ ಪರಮಪುರುಷನ ವಿಷಯವನ್ನು ಇರ್ತರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ನೋಡಿ, ಇದು ತುಂಬಾ ಮುಖ್ಯ. ಇದು ಕಪಿಲ ಮುನಿ, ಇದು ದೇವತಿ ಅವನ ತಾಯಿ. ನೋಡಿ, ದೇವತಿಯ ತಂದೆ ಸ್ವಯಂಭೂ ಮನು, ದೇವತೆಯ ಗಂಡ ಕರ್ದವ ಮುನಿ. ಕೃಷ್ಣ ಬಂದು ಸ್ವಯಂಭೂ ಮನಿಗೆ ಹೇಳುವಂಥದ್ದು, ನಿನ್ನ ಮಗಳನ್ನು ಕರ್ದವ ಮುನಿ ಕೊಡುವಂತ. ಕರ್ದವ ಮುನಿ ಶ್ರೇಷ್ಠ ಮುನಿ, ಅವರಿಗೆ ಹೇಳುವಂಥದ್ದು, ಅವರಿಗೆ ಮದುವೆ ಆಗ್ಲಿಕ್ಕೆ ಇಚ್ಛೆ ಇರಲಿಲ್ಲ, ಅವರಿಗೆ ಹೇಳುವಂಥದ್ದು, ನೀನು ಸ್ವಯಂಭೂ ಮಗಳನ್ನು ಮದುವೆ ಆಗುವಂತ. ನೋಡಿ, ಪ್ರಭುಪಾದ ಹೇಳ್ತಾರೆ, ಈ ಭೌತಿಕ ಇದು ಇಲ್ಲಿ ಬರುವುದಿಲ್ಲ ಅಂತೆ, ಯಾವುದು ಆಧ್ಯಾತ್ಮಿಕದಲ್ಲಿ. ಯಾಕಂದ್ರೆ ಸ್ವಯಂಭೂ ಮನು ಎಲ್ಲ ಬ್ರಹ್ಮಾಂಡದ ರಾಜ, ತುಂಬಾ ಶ್ರೀಮಂತ. ಕರ್ದಮ ಮುನಿ ಒಂದು ಮುನಿ, ಎಂತ ಇಲ್ಲವಂತ, ಕಾಡಲ್ಲಿರುವಂಥದ್ದು. ಆದ್ರೆ ಇಲ್ಲಿ ವಿಷಯ ಎಂತ ಅಂದ್ರೆ, ಇಬ್ಬರು ಒಪ್ಪಿದ್ದು, ಸ್ವಯಂಭೂ ಮನು ಕೂಡ ಒಪ್ಪಿದಂಥದ್ದು, ಮತ್ತೆ ಕರ್ದಮ ಮುನಿ ಕೂಡ ಒಪ್ಪಿದಂಥದ್ದು. ಯಾಕೆ? ಕೃಷ್ಣನಿಗೋಸ್ಕರ. ಇದು ನಮ್ಮ ಇಂಟೆನ್ಷನ್ ಇರಬೇಕು. ನಮ್ಮ ಇಂಟೆನ್ಷನ್ ಆಗಿಲ್ಲ, ನಾವು ಕೃಷ್ಣನಿಗೋಸ್ಕರ ಮಾಡೋದಲ್ಲ. ಆದ್ರೆ ನೋಡಿ, ಸ್ವಯಂಭೂ ಮನು ಅವರ ಮಗಳನ್ನು ಯಾಕೆ ಕೊಟ್ರು? ಕೃಷ್ಣನಿಗೋಸ್ಕರ ಕೊಟ್ರು. ಕರ್ದಮ ಮುನಿ ಯಾಕೆ ಮದುವೆ ಆದ್ರು? ಕೃಷ್ಣನಿಗೋಸ್ಕರ ಆದ್ರು. ಹಾಗಾಗಿ ನಾವು ನಿರ್ಬಂಧೆ ಕೃಷ್ಣ ಸಂಬಂಧ, ಎಲ್ಲವನ್ನು ಕೃಷ್ಣನಿಗೆ ನಾವು ಇದು ಮಾಡ್ಬೇಕು. ಅದೇ ಕೃಷ್ಣ ಪ್ರಜ್ಞೆ. ಮತ್ತೆಂತ ಆಗ್ತದೆ ಅಂದ್ರೆ, ಅವಳು ದೇವತಿ ಕರ್ದಮುನಿಗೆ ಸೇವೆ ಮಾಡ್ತಾಳೆ. ಸೇವೆ ಮಾಡಿ 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 ತುಂಬಾ 1000 ಗಟ್ಟಲೆ ವರ್ಷ ಆಗ್ತದೆ. ಮತ್ತೆ ಅವ್ರ ಕಡೆಗೆ ಹೇಳ್ತಾಳೆ ಕರ್ದಮುನಿ ಹತ್ರ, ನಮ್ದು ಎಂತಾದ್ರೂ ಫ್ಯಾಮಿಲಿ ಪ್ಲಾನಿಂಗ್ ಉಂಟಾ ಅಂತ. ನಿಸ್ವಾರ್ಥ ಸೇವೆ ಮಾಡ್ತಿದ್ದಾಳೆ. ಆ ಸೇವೆಯಿಂದ ಮೆಚ್ಚಿ ಕರ್ದಮುನಿ ಹೇಳ್ತಾರೆ, ನಾನು ಮಾಡಿದ ಈ ತಪಸ್ಸಿದ್ದು ಅರ್ಧ ಫಲ ನಿನ್ಗೆ ಹೋಗ್ಲಿ ಅಂತ. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ತಪಸ್ಸು ಯಾರು ಮಾಡಿದ್ದು? ಕರ್ದಮುನಿ. ಲಾಭ ಯಾರಿಗೆ ಸಿಕ್ತು? ದೇವತಿಗೆ. ಪ್ಲೀಸ್ ಆಗಿ ಕರ್ದಮುನಿ ಇದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಮತ್ತೆ ಅವರಿಗೆ ಒಂದು ಮಗು ಆಗ್ತದೆ. ಆ ಮಗು ಹೆಸರು ಕಪಿಲ ಮುನಿ. ಕಪಿಲ ಕೃಷ್ಣನ ಅವತಾರ. ಹಾಗಾಗಿ ದೇವತಿಗೆ ಫಸ್ಟಿಗೆ ಅವಳ ತಂದೆ ಸ್ವಯಂಭೂ ಮನು ಕೃಷ್ಣ ಪ್ರಜ್ಞೆ ತಿಳಿಸಿಕೊಟ್ಟದ್ದು, ಮತ್ತೆ ಅವಳ ಗಂಡ ಕರ್ದಮುನಿ ತಿಳಿಸಿಕೊಟ್ಟದ್ದು, ಮತ್ತೆ ಅವಳ ಮಗ ಕಪಿಲ ಮುನಿ ಅವಳಿಗೆ ಕೃಷ್ಣ ಪ್ರಜ್ಞೆ ತಿಳಿಸಿಕೊಡುವಂಥದ್ದು.
ಇಲ್ಲಿ ಎಂತ ಆಗ್ತದೆ ಅಂದ್ರೆ, ಮಗುವಾದ ಮೇಲೆ ಕರ್ದ ಮುನಿ ವಾಪಸ್ ಮನೆ ಬಿಟ್ಟು ಆ ಜವಾಬ್ದಾರಿಯನ್ನು ಕಪಿಲ ಮುನಿಗೆ ಕೊಡ್ತಾರೆ, ಹೋಗ್ತಾರೆ. ಎಂತಂದ್ರೆ ಕಪಿಲ ಮುನಿ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅಂದ್ರೆ ಕೃಷ್ಣನ ಅವತಾರ ಕಪಿಲ ಮುನಿ. ಕೃಷ್ಣ ಮನೆಯಲ್ಲಿ ಇರುವಾಗ ಕರ್ದ ಮುನಿ ಯಾಕೆ ಹೋಗ್ಬೇಕು ಕಾಡಿಗೆ ವಾಪಸ್? ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಅಥವಾ ಯಾರೇ ಮನೆಯಲ್ಲಿ ಇರಲಿ, ನಮ್ಮ ಒಂದು ಸರ್ಟನ್ ಏಜ್ ಆಗುವಾಗ ನಮ್ದು ಈ ಮನೆ ಬಿಟ್ಟು ಹೋಗುವ ಜವಾಬ್ದಾರಿ ಉಂಟು. ಅಂದ್ರೆ ಪೂರ್ತಿ ಕೃಷ್ಣ ಮಧ್ಯದಲ್ಲಿ ಹೋಗ್ಲಿಕ್ಕೆ ನಾವು ಆಗ್ಬೇಕು. ಹಾಗಾಗಿ ಆ ಜವಾಬ್ದಾರಿಯನ್ನು ಕರ್ದ ಮುನಿ ನಿರ್ವಹಿಸ್ತಿದ್ರು. ಆದ್ರೆ ಇದು ನಮ್ಗೆ ಎಕ್ಸಾಂಪಲ್. ಅಂದ್ರೆ ನಾವು ಕೂಡ ಫ್ಯಾಮಿಲಿಯೊಟ್ಟಿಗೆ ಅಟ್ಯಾಚ್ ಆಗಿರ್ತೇವೆ, ಬಿಡ್ಲಿಕ್ಕೆ ನಮಗೆ ಮನಸ್ಸೇ ಇಲ್ಲ. ಆದ್ರೆ ಸರ್ಟನ್ ಪೀರಿಯಡ್ ಆಗುವಾಗ ನಾವು ನಮ್ಮ ಮಗನಿಗೆ ಜವಾಬ್ದಾರಿ ಕೊಟ್ಟು, ತಾಯಿಗೆ ಜವಾಬ್ದಾರಿ ಕೊಟ್ಟು ನಾವು ಕೃಷ್ಣ ಭಜನೆಯಲ್ಲಿ ನಿರತರಾಗಬೇಕಂತ ಪ್ರಭುಪಾದ ಇಲ್ಲಿ ತಿಳಿಸ್ತಾ ಇದೆ. ಹಾಗಾಗಿ ದೇವತಿ ಕಪಿಲ್ ಮುನಿ ದೇವತಿಗೆ ಹೇಳುವಂಥದ್ದು ಈ ಭಾಗವತ ಮೇಲೆ ಉಂಟು. ಇದು ತುಂಬಾ ಹೈಲಿ ಅಡ್ವಾನ್ಸ್ಡ್. ಭರತದಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರ ಸಂಯೋಗ ಎಂದು ತಿಳಿದುಕೋ. ಸಮಂ ಸರ್ವೇಷು ಭೂತೇಷು ತಿಷ್ಠಾಂತ ಪರಮೇಶ್ವರಂ ವಿನಶ್ಯತ್ಸ್ವ ಅವಿನಶ್ಯಂತ್ಯಂ ಯಾ ಪಶ್ಯತಿ ಚ ಪಶ್ಯತಿ. ಎಲ್ಲಾ ದೇಹಗಳ ಜೀವಾತ್ಮನ ಜೊತೆ ಇರುವ ಪರಮಾತ್ಮನ ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮ ಅಳೆಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ನಿಜವಾಗಿ ನೋಡುತ್ತಾನೆ. ನೋಡಿ, ಈಗ ನಾವು ಸಾಯುವಾಗ ಪರಮಾತ್ಮ ಮತ್ತು ಆತ್ಮ ಸಾಯುವುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಇದನ್ನು ಯಾರು ತಿಳಿತಾನೆ ಅವನು ನಿಜವಾಗಿ ನೋಡ್ತಾನೆ. ಈಗೆಂತ ಯಾರು ನಮ್ಮ ಫ್ಯಾಮಿಲಿ ಜೊತೆ ಯಾರು ಸತ್ರೆ ಕ್ಲೋಸ್ ಇದ್ರೆ ನಾವು ತುಂಬಾ ಕೂಗ್ತೇವೆ, ನಿನ್ನೆ ನನಗೆ ಒಟ್ಟಿಗೆ ಇದ್ರು ಇವತ್ತು ಹೋದ್ರು ಅಂತ ನಾವು ಕೂಗ್ತೇವೆ. ಆದ್ರೆ ನೋಡಿ, ಇಲ್ಲಿ ನೋಡಿ, ಈ ಶ್ಲೋಕ ಅಂತ ಹೇಳುವಂಥದ್ದು, ಎಲ್ಲಾ ದೇಹದ ಜೀವಾತ್ಮನ ಜೊತೆ ಇರುವ ಪರಮಾತ್ಮ ಕಂಡುಕೊಂಡು ನಾಶವಾಗುವ ದೇಹದಲ್ಲಿ ಜೀವಾತ್ಮನಾಗಲಿ ಪರಮಾತ್ಮ ಅಳೆಯುವುದಿಲ್ಲ. ಈ ಆತ್ಮ ಮತ್ತೆ ಪರಮಾತ್ಮನ ಸಾವಿಲ್ಲ. ಸಾವು ಯಾವುದಕ್ಕೆ? ಈ ದೇಹಕ್ಕೆ. ದೇಹ ಒಂದು ಬಟ್ಟೆ ಇದ್ದಾಗೆ. ಈಗ ಒಂದು ದೇಹ ಉಂಟು, ಮತ್ತೊಂದು ಇನ್ನೊಂದು ದೇಹ. ಈಗ ನಮಗೆ ಮನುಷ್ಯ ದೇಹ ಇರಬಹುದು, ನೆಕ್ಸ್ಟ್ ನಾವು ಈ ಇರುವೆ ಆಗ್ಬೋದು, ನೆಕ್ಸ್ಟ್ ನಾವು ಪಕ್ಷಿ ಆಗ್ಬೋದು, ನೆಕ್ಸ್ಟ್ ನಾವು ಪ್ರಾಣಿ ಆಗ್ಬೋದು, ನೆಕ್ಸ್ಟ್ ಮರ ಆಗ್ಬೋದು, ಯಾವ್ದು ಕೂಡ ಸಿಗ್ಬೋದು ನಮ್ಮ ಈ ಕರ್ಮಾನುಸಾರ. ಇದು ಯಾರು ನೋಡ್ತಾನೆ? ಅವನೇ ನಿಜವಾಗಿ ನೋಡ್ತಾನೆ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಪರಮಾತ್ಮ ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನಸ್ಥಿತಿ ತಂದುಕೊಳ್ಳುವುದಿಲ್ಲ. ಈಗ ಅವನು ಪರಮಗತಿಯನ್ನು ಸೇರುತ್ತಾನೆ. ಎಲ್ಲಾ ಜೀವಿಗಳೇ ಪರಮಾತ್ಮ ಇದ್ದಾನೆ, ಇದು ನಾವು ತಿಳಿಬೇಕು. ದೇಹವು ಎಲ್ಲಾ ಕರ್ಮಗಳು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲನು ಅವನು ನಿಜವಾಗಿ ನೋಡ್ತಾನೆ. ಅಂದ್ರೆ ಆತ್ಮ ಎಂತ ಮಾಡುವುದಿಲ್ಲ, ಎಲ್ಲವೂ ಮಾಡುವುದು ದೇಹ. ಆಕಾಶವು ಎಲ್ಲೆಲ್ಲೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರನ್ನು ಬೆರೆಯುವುದಿಲ್ಲ. ಹಾಗೆ ಬ್ರಹ್ಮದೃಶ್ಯ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹ ಜೊತೆ ಬೆರೆಯುವುದಿಲ್ಲ. ನೋಡಿ, ದೇಹದೊಳಗೆ ಇದ್ದಾನೆ, ಆದ್ರೆ ದೇಹ ಜೊತೆ ಬೆರೆಯುವುದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಭರತ ವಂಶದ ಅರ್ಜುನನೇ, ಒಬ್ಬನೇ ಸೂರ್ಯನ ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೆ ಹಾಗೆ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹ ಬೆಳಗುತ್ತದೆ. ಅಂದ್ರೆ ಈ ಆತ್ಮದಿಂದ ಇಡೀ ದೇಹಕ್ಕೆ ತೇಜಸ್ ಬರುವಂತದ್ದು, ಇದನ್ನು ತಿಳಿಬೇಕು. ಹೇಗೆಂದ್ರೆ ಪ್ರಭುಪಾದ್ ಒಂದು ಅಮೆರಿಕದಲ್ಲಿ ಇನೋಗ್ರೇಷನ್ ಹೋಗ್ತಾರೆ ಯೂನಿವರ್ಸಿಟಿಗೆ. ಆಗ ಅಲ್ಲಿ ಅವ ಎಲ್ಲವನ್ನು ತೋರಿಸ್ತಾರೆ. ದಿಸ್ ಇಸ್ ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ದಿಸ್ ಇಸ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ದಿಸ್ ಇಸ್ ಬಯಾಲಜಿ ಡಿಪಾರ್ಟ್ಮೆಂಟ್, ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ ತೋರಿಸ್ತಾನೆ. ತೋರಿಸಿ ಲಾಸ್ಟ್ಗೆ ಪ್ರಭುಪಾದ ಹೇಳ್ತಾರೆ, ಈಸ್ ದೇರ್ ಎನಿ ಡಿಪಾರ್ಟ್ಮೆಂಟ್, ಎಲ್ಲಿಯಾದ್ರೂ ಒಂದು ಡಿಪಾರ್ಟ್ಮೆಂಟ್ ಉಂಟಾ ಸತ್ತ ದೇಹ ಮತ್ತೆ ಜೀವ ಇರುವ ದೇಹಕ್ಕೆ ಇರುವ ವ್ಯತ್ಯಾಸ? ಅವನಿಗೆ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಹಾಗಾಗಿ ಸತ್ತ ದೇಹದಲ್ಲಿ ಆತ್ಮ ಇಲ್ಲ, ಜೀವ ಇರುವ ದೇಹದಲ್ಲಿ ಆತ್ಮ ಉಂಟು, ಇದು ಡಿಫರೆನ್ಸ್. ಹಾಗಾಗಿ ಇದನ್ನು ನಾವು ತಿಳಿಬೇಕು. ನೋಡಿ, ಇಡೀ ಬೆಳಕು ಸಿಗುವಂಥದ್ದು ಆತ್ಮದಿಂದ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಗಳ ವ್ಯತ್ಯಾಸ ಕಾಣಬಲ್ಲವನು ಮತ್ತು ಐಕ್ಯ ಪ್ರಕೃತಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವವರು ಪರಮ ಗುರಿಯನ್ನು ಹುಟ್ಟುತ್ತಾರೆ. ಕ್ಷೇತ್ರ ಮತ್ತು ಕ್ಷೇತ್ರ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲರು ಮತ್ತೆ ಐಕ್ಯ ಪ್ರಕೃತಿಯಲ್ಲಿ ಬಂಧನ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು, ಅವರು ನಿಜವಾದ ಗುರಿಯನ್ನು ಮುಟ್ತಾರೆ. ಎಸ್, ಅಧ್ಯಾಯ ಸಾರಾಂಶ. ಅರ್ಜುನ 6 ಪ್ರಶ್ನೆಗಳು. ಏತದ್ ವೇದ ಇಚ್ಛಾಮಿ ವಿವರಣೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ. ಕ್ಷೇತ್ರಜ್ಞಾನ ಚಾಪಮಾಂ ವಿಧಿ, ಜ್ಞಾನ ಪಡೆಯುವ ಪ್ರಕ್ರಿಯೆ. ಮೈಚ ಅನನ್ಯ ಯೋಗ್ಯನ ಜ್ಞೇಯಂ, ತಿಳಿಯಬೇಕಾದ ಒಂದು ಜ್ಞಾನದ ವಸ್ತು. ಸರ್ವತ ಪಾನಿ ಪದಂ ತತ್, ಪ್ರಕೃತಿ ಪುರುಷ ಮತ್ತು ಕೊಡುವಿಕೆ. ಕಾರಣ ಗುಣ ಸಂವಾಸ್ಯ ಜ್ಞಾನ ದೃಷ್ಟಿ. ಕ್ಷೇತ್ರಜ್ಞರು ಏವಂ ಅಂತರಂ ಜ್ಞಾನ ಚಕ್ಷುಷ. 'ಎಸ್' ಯಾವ್ದು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು, ದಯವಿಟ್ಟು
ಪ್ರಭುಜಿ ಅದು ಟೆಂಪಲ್ ವಿಡಿಯೋ ತೋರಿಸ್ತೀರಾ? ಹಾ, ಟೆಂಪಲ್ ವಿಡಿಯೋ ತೋರಿಸ್ಬೇಕಲ್ಲ. ಹಾ, ಅದನ್ನು ನಾನು ಇದು ಮಾಡಬೇಕು ಮಾತಾಜಿ. ನಾಳೆ ನನಗೆ 5:30ಗೆ ಒಂದು ನೆನ್ಪು ಮಾಡಿ ಬೆಳಿಗ್ಗೆ. ಹಾ, ಆಯ್ತು ನಾಳೆ ಪ್ರಭುಜಿ. ತೋರಿಸ್ತೇನೆ ಮಾತಾಜಿ. ಓಕೆ ಓಕೆ. ಎಸ್, ಯಾರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು ನೋಡಿ. ಜ್ಞಾನದ ಬಗ್ಗೆ ನಾವು ತಿಳಿದೆವು. ಶಾಲಾ ಕಾಲೇಜಲ್ಲಿ ಪ್ರಭುಪಾದ ಹೇಳ್ತಾರೆ, ಇದನ್ನು ಶಾಲಾ ಕಾಲೇಜಲ್ಲಿ ಕೊಟ್ರೆ ನಮ್ಮ ಮಕ್ಕಳೆಲ್ಲ ಒಳ್ಳೆ ಪ್ರಜೆಗಳಾಗ್ತಾರೆ. ಅಂದ್ರೆ ಒಳ್ಳೆ ಪ್ರಜೆ ಅಂದ್ರೆ ದೇವರ ಭಕ್ತನಾಗುವುದು ಒಳ್ಳೆ ಪ್ರಜೆ. ಈಗ ಹೇಗಂದ್ರೆ ಒಬ್ಬ ತುಂಬಾ ಒಳ್ಳೆಯವ, ನಾವು ಹೇಳ್ತೇವೆ ಒಳ್ಳೆಯವ ಅಂತ. ಕೃಷ್ಣ ಪ್ರಜ್ಞೆ ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ ಅಂತ ನಾರದ ಮುನಿ ಹೇಳುವಂಥದ್ದು. ನಮ್ಮ ಪ್ರಕಾರ ಒಳ್ಳೆಯವ, ಕೃಷ್ಣ ಪ್ರಜ್ಞೆ ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಕೃಷ್ಣ ಪ್ರಜ್ಞೆ ಇರಬೇಕು. ಈಚ್ ಅಧ್ಯಾಯವನ್ನು ನಾವು ಶಾಲಾ ಕಾಲೇಜಲ್ಲಿ ಕಲಿಸಿದ್ರೆ ಮಕ್ಕಳೆಲ್ಲರೂ ಖಂಡಿತವಾಗಿ ಕೃಷ್ಣ ಭಕ್ತರಾಗ್ತಾರೆ. ಯಾಕಂದ್ರೆ ಅವರಿಗೆ ತಿಳಿತದೆ ಜ್ಞಾನ ಎಂತ ಅಜ್ಞಾನ ಎಂತ. ಅದು ನಾವು ಎಂತಂದ್ರೆ ಈ ಪಾಶ್ಚಾತ್ಯ ದೇಶದ ಬ್ರಿಟಿಷರು ತಂದ ಈ ಎಜುಕೇಶನ್ ಎಂತ ಆಯ್ತದ ನೋಡಿ. 500 ವರ್ಷದ ಹಿಂದೆ ಈ ಬ್ರಿಟಿಷ್ ಎಜುಕೇಶನ್ ಬರುವ ಮುಂಚೆ ಭಾರತದಲ್ಲಿ ಈ ಗುರುಕುಲ ಎಜುಕೇಶನ್ ಇತ್ತು. ಗುರುಕುಲ ಎಜುಕೇಶನ್ ಹೇಗಂದ್ರೆ ಪ್ರತಿ ಏಕಾದಶಿ ದಿವಸ ರಜೆ, ಸಂಡೇ ರಜೆ ಇಲ್ಲ, 15 ಡೇಸ್ಗೆ ಒಮ್ಮೆ ರಜೆ. ಮತ್ತೆ ಬ್ರಿಟಿಷರ್ ಬಂದು ನೋಡಿದ್ರು ಈ ಗುರುಕುಲ ಎಜುಕೇಶನ್, ಈಗ ಎಜುಕೇಶನ್ ಹೇಗೆ ಸ್ಟಾಪ್ ಮಾಡುವಂಥದ್ದು. ಫಸ್ಟಿಗೆ ಎಂತ ಮಾಡಿದಂದ್ರೆ ಎಜುಕೇಶನ್ ಯಾರು ಕೊಡುವುದನ್ನು ನೋಡಿದ್ರು, ದೇವಸ್ಥಾನ ಕೊಡುವಂಥದ್ದು. ದೇವಸ್ಥಾನ ಹೇಗೆ ಕೊಡುವಂಥದ್ದು ಅಂದ್ರೆ ದೇವಸ್ಥಾನಕ್ಕೆ ಎಕರೆಗಟ್ಟಲೆ ಜಾಗ, ಈಗ ಒಂದು 25,000 ಎಕರೆ ಈ ರೀತಿ ಜಾಗ, ಫ್ರೀ ಎಜುಕೇಶನ್, ಫ್ರೀ ಫುಡ್. ಅವರೆಂತ ಮಾಡಿದ್ರು, ಆ 25,000 ಎಕರೆ ಜಾಗದಲ್ಲಿ ಅವರು 20,000 ಎಕರೆ ಜಾಗವನ್ನು ಸ್ಟೀಲ್ ಮಾಡಿದ್ರು. ಮತ್ತೆ ಜಾಗ ಇಲ್ಲದ್ರೆ ಎಜುಕೇಶನ್ ಕೊಡ್ಲಿಕ್ಕೆ ಆಗುದಿಲ್ಲ, ಫುಡ್ ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಮತ್ತೆ ಅವರ ಎಜುಕೇಶನ್ ತಂದ್ರು. ಈ ರೀತಿ ಈಗ ನಾವು ಎಂತ ಕಲಿಯುವಂಥದ್ದು ಅದು ಬ್ರಿಟಿಷರು ತಂದ ಎಜುಕೇಶನ್, ನಮ್ಮ ಎಜುಕೇಶನ್ ಅಲ್ಲ. ನಮ್ಮ ಎಜುಕೇಶನ್ ಇದು. ಅದು ಎಂತ ಆಗ್ತದೆ, ಈಗ ಟೋಟಲ್ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೇವೆ. ವಿಜ್ಞಾನ ಆನಂದಮಯ ಕೋಶಾರ್ಧ ಶುದ್ಧ ಸತ್ವ ಅಂದ್ರೆ ಈ ರಜೋಗುಣ ನಾಳೆ ಇದ್ದೇ ಬರುವಂತದ್ದು. ತಮೋಗುಣ, ರಜೋಗುಣ, ಸತ್ವಗುಣ ಇದು ದೇವಿ ಪ್ರಕೃತಿಯ ಅಂಡರ್ ಇರುವಂತದ್ದು. ಶುದ್ಧ ಸತ್ವ ಕೃಷ್ಣನ ಅಂಡರ್ ಅಲ್ಲಿ ಇರುವಂತದ್ದು. ಶುದ್ಧ ಸತ್ವ ವಿಶುದ್ಧಂ. ಎಸ್, ಯಾವ್ದಾದ್ರು ಪ್ರಶ್ನೆ ಉಂಟಾ? ಹರೇ ಕೃಷ್ಣ, ದಯವಿಟ್ಟು ಪ್ರಶ್ನೆ ಕೇಳಿ, ಹ್ಯಾಂಡ್ ರೈಸ್ ಮಾಡಿ. ಎಸ್, ಯಾರು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ, ಯಾರು ಪ್ರಶ್ನೆ ಇಲ್ವಾ? ನೋಡಿ, ಪ್ರಶ್ನೆ ಇಲ್ಲದಿದ್ರೆ ಎರಡು ವಿಷಯ, ಒಂದು ಎಂತ ಅರ್ಥ ಆಗ್ಲಿಲ್ಲ, ಮತ್ತೆ ಫುಲ್ ಅರ್ಥ ಆಗಿದೆ. ನಾನು ಎಂತ ನಾನು ಭಾವಿಸ್ಬೇಕು, ಫುಲ್ ಅರ್ಥ ಆಗಿದೆ, ಫುಲ್ ಅರ್ಥ ಆಗ್ಲಿಲ್ಲ. ದಯವಿಟ್ಟು ಪ್ರಶ್ನೆ ಕೇಳಿ. ಎಸ್, ಹರೇ ಕೃಷ್ಣ. ಯಾರ್ದು ಇಲ್ವ ಪ್ರಶ್ನೆ? ಚಾಟ್ ಅಲ್ಲಿ ಕೂಡ ಕೇಳ್ಬೋದು. ಕೃಷ್ಣ ಚೈತನ್ಯ, ಹರೇ ಕೃಷ್ಣ, ಯಾರ್ದು ಪ್ರಶ್ನೆ ಇಲ್ವಾ? ಎಲ್ಲರೂ ತಿಳಿತಾ? ಹರೇ ಕೃಷ್ಣ. ಕೇಚಿತ್ ಕೇವಲ ಭಕ್ತ ಕೃಷ್ಣ ಚೈತನ್ಯ. ಹರೇ ಕೃಷ್ಣ, ಯಾರ್ದು ಪ್ರಶ್ನೆ ಇಲ್ವಾ? ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಚಾಟ್ ಬಂತು, ನೋಡುವ ಚಾಟ್ ಅಲ್ಲಿ ಅಂತ. ಸ್ವಾಮಿ, ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಕ್ಯಾನ್ ವಿ ಹರ್ಟ್ ಬ್ಯಾಕ್ ಇಫ್ ಇಟ್ ಈಸ್ ಓನ್ಲಿ ವೇ ಔಟ್? ನೋಡಿ, ಸೆಲ್ಫ್ ಪ್ರೊಟೆಕ್ಷನ್ಗೆ ನಾವು, ಹೇಗಂದ್ರೆ ಈಗ ಯಾರು ನಮ್ಮನ್ನು ಕೊಲ್ಲಿಕ್ಕೆ ಬಂದ್ರು, ಆಗ ನಾವು ಫೈಟ್ ಮಾಡ್ಬೋದು, ಅದು ನಮ್ಮ ಇದು. ಆದ್ರೆ ನಾವು ಮಾಡುವಂಥದ್ದು ಎಂತಂದ್ರೆ ಇಂಟೆನ್ಷನ್ಲಿ ಮಾಡುವಂಥದ್ದು ಅದು ಇದಿಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಕೃಷ್ಣ ನಮಗೆ ಪ್ರೊಟೆಕ್ಟ್ ಮಾಡ್ತಾನೆ, ಅಂತ ಸಿಚುವೇಶನ್ ಬರುವುದಿಲ್ಲ. ಹಾಗಾಗಿ ಅಲ್ಲಿ ಕೂಡ ತುಂಬಾ ಇದುಂಟು. ಜನರು ಹೇಳ್ತಾರೆ ಎಂತಂದ್ರೆ ನಾನು ನನ್ನ ಪ್ರೊಟೆಕ್ಷನ್ ಮಾಡಿದೆ, ಆದ್ರೆ ಕೃಷ್ಣ
ಆ ಚಾನ್ಸೇ ಕೊಡುವುದಿಲ್ಲ. ಎಂತಾಗ್ತದಂದ್ರೆ ಈಗ ನಿಮ್ಗೆ ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ ಅವನ ಹೃದಯದಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಈಗ ನೀವು ಭಕ್ತಿಯಲ್ಲಿ ತುಂಬಾ ಇದಾದ್ರೆ ಕೃಷ್ಣ ಅದು ಸ್ಮೂತ್ ಆಗಿ ಕೊಂಡೋಗ್ತಾನೆ. ಅವನು ನಿಮ್ಮ ಪಾದದಲ್ಲಿ ಬೀಳುವಾಗಿ ಕೂಡ ಕೆಲವೊಮ್ಮೆ ಮಾಡ್ತಾನೆ. ಇದು ಅಂದ್ರೆ ಎಲ್ಲವೂ ಕೃಷ್ಣನ ಸಾಧ್ಯ. ಕ್ಯಾನ್ ಯು ಪುಟ್ ಮೋರ್ ಲೈಟ್ ಆನ್ ಜೀವಾತ್ಮ ಅಂಡ್ ಪರಮಾತ್ಮ? ನೋಡಿ, ಜೀವಾತ್ಮ ಅಂದ್ರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಏಕೋ ಹಿ ಬಹುನಾಂ ವಿದದಾತಿ ಕಾಮನ್. ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಚೇತನ, ನಾವು ಅಂದ್ರೆ ಆತ್ಮ, ಕೃಷ್ಣ ಕೂಡ ಚೇತನ. ಆದ್ರೆ ಏಕೋ ಹಿ ಬಹುನಾಂ, ಅವ ಪರಮಾತ್ಮ ಎಲ್ಲರನ್ನು ಕಂಟ್ರೋಲ್ ಮಾಡುವವ. ಹೇಗಂದ್ರೆ ನಾವು ಅಣು, ಕೃಷ್ಣ ವಿಭು. ಈಗ ನಾವು ಒಂದು ಈ ಬಂಗಾರದ ಗಣಿಯಿಂದ ಸಣ್ಣ ಪಾರ್ಟಿಕಲ್ ಬಂಗಾರ ತರ್ತೇವೆ. ಈಗ ಕ್ವಾಲಿಟಿಯಲ್ಲಿ ಈ ಬಂಗಾರದ ಕೂಡ ಸೇಮ್, ಆ ಗಣಿಯಲ್ಲಿರುವ ಬಂಗಾರ ಸೇಮ್, ಆದ್ರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ಅದೇ ರೀತಿ ಸಚ್ಚಿದಾನಂದ, ನಮ್ಮ ಕೃಷ್ಣ ಕೂಡ ಸಚ್ಚಿದಾನಂದ, ಸತ್ ಚಿತ್ ಆನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ ಅಂದ್ರೆ ನಾಲೆಜ್, ಆನಂದ ಅಂದ್ರೆ ಬ್ಲಿಸ್. ನಾವು ಕೂಡ ಸಚ್ಚಿದಾನಂದ. ಆದ್ರೆ ನಾವೀಗ ಭೌತಿಕ ಲೋಕದಲ್ಲಿ ಬಂದ ಕಾರಣ, ಈ ಇಂದ್ರಿಯ ಸುಖ ಮಾಡುವ ಕಾರಣ ನಾವು ನಿಜವಾದ ಪ್ಲೇಸಲ್ಲಿ ಇಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆ ಯಾವಾಗ ತಗೊಳ್ತೇವೆ, ಆಗ ಹೇಗೆ ಕೃಷ್ಣ ಸೆಲ್ಫ್ ಎಫಲ್ಜೆನ್ಸ್ ಆಗ್ತಾನೆ, ಅದೇ ರೀತಿ ನಮ್ಮ ಆತ್ಮ ಕೂಡ ಟೋಟಲ್ ಬ್ರೈಟ್ ಆಗ್ತದೆ. ಈಗ ಎಂತಾಗಿದೆ ಅಂದ್ರೆ, ಈ ಬಂಗಾರ, ನಾವು ಗಣಿಯಿಂದ ಬಂಗಾರ ತಂದಿದ್ದೇವೆ, ಅದ್ರಲ್ಲಿ ತುಂಬಾ ಡಸ್ಟ್ ಉಂಟು. ಆ ಡಸ್ಟ್ ಅನ್ನು ನಾವು ತೆಗಿಬೇಕು, ಕ್ಲೀನ್ ಮಾಡ್ಬೇಕು. ಆ ಕ್ಲೀನ್ ಮಾಡುವ ಪ್ರೊಸೆಸ್ ಎಂತ ಅಂದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ 16 ಮಂತ್ರಗಳು ನಮ್ಮ ಒಳಗಿರುವ ಎಲ್ಲ ಕಲ್ಮಶ, ಡಸ್ಟ್ ಅಂದ್ರೆ ಮೇನ್ ಕಾಮ, ಕಾಮವೇ ಎಲ್ಲದಕ್ಕೂ ಕಾರಣ. ಆ ಕಾಮವನ್ನು ಕ್ಲೀನ್ ಮಾಡ್ತದೆ. ಹರೇ ಕೃಷ್ಣ ಗುರುಜಿ. ಹೇಳಿ. ಎಸ್ ಗುರುಜಿ, ಈಗ ಕೃಷ್ಣ ಎಲ್ಲದಕ್ಕೂ ಕಾರಣ ಅಂತ ಹೇಳಿದ್ರಿ ಗುರುಜಿ. ಬ್ರಿಟಿಷರು ಬಂದು ನಮ್ ಶಿಕ್ಷಣ ಹಾಳು ಮಾಡಿದ್ರು ಗುರುಜಿ, ಅದನ್ನ ತಡಿಲಿಕ್ಕ ಕೃಷ್ಣ ಯಾಕೆ ಇದು ಮಾಡ್ಲಿಲ್ಲ ಗುರುಜಿ? ನೋಡಿ, ಕೃಷ್ಣ ಕಾರಣ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಎಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಬ್ರಿಟಿಷರ್ ಇಲ್ಲಿ ಬರುವಾಗ ಬ್ರಿಟಿಷರಿಗೆ ಇನಿಷಿಯಲ್ ಯಾರು ಸಹಾಯ ಮಾಡಿದ್ರು? ಫಸ್ಟ್ಗೆ ಇನಿಷಿಯಲ್ ಅವರಿಗೆ ತುಂಬಾ ವರ್ಷ ಅವರಿಗೆ ಗ್ರಿಪ್ ಸಿಗ್ಲಿಲ್ಲ. ಇಲ್ಲಿ ಯಾರು ಸಹಾಯ ಮಾಡಿದ್ರು ಅವರಿಗೆ? ನಮ್ ಭಾರತದ ಸಹಾಯ ಮಾಡಿದ್ರು. ಭಾರತದ ಜನರೇ ಸಹಾಯ ಮಾಡಿದ್ರು. ಜನರು ಸಹಾಯ ಮಾಡಿದ್ರು. ಅವರೆಲ್ಲ ವೀಕ್ನೆಸ್ ಹೇಳಿಕೊಟ್ಟರು. ಹಾಗಾಗಿ ಬ್ರಿಟಿಷರ್ ಕಾರಣ ಅಲ್ಲ, ಭಾರತೀಯರೇ ಯಾರು ಅವರಿಗೆ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಮಂದಿ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲ ಅಂದ್ರೆ ಅವರ ಪರ್ಸನಲ್ ಬೆನಿಫಿಟ್ಗೆ, ಮತ್ತೆ ಅವ್ರು ಹೋಗುವಾಗ ಅವರಿಗೆ ಆಸ್ತಿ ಎಲ್ಲ ಕೊಟ್ಟಿದ್ದಾರೆ ತುಂಬಾ. ಈಗ ಎಂತಂದ್ರೆ ನಮ್ಮ ಮಂಗಳೂರಲ್ಲಿ ಕೂಡ ತುಂಬಾ ಆಸ್ತಿ ಎಲ್ಲ ಬ್ರಿಟಿಷರ್ ಹೋಗುವಾಗ ಅವರಿಗೆ ಕೊಟ್ಟೋದು, ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ. ಹಾಗಾಗಿ ಅವರು ಸಹಾಯ ಮಾಡಿದ್ದು, ಬ್ರಿಟಿಷರ್ ತಪ್ಪಲ್ಲ ನೋಡಿ, ಅವರು ತಪ್ಪು. ಇನ್ನೊಂದು ಗುರುಜಿ ಪ್ರಶ್ನೆ ಗುರುಜಿ, ನಮ್ ದೇಹದಲ್ಲಿ ಎಲ್ಲ ಆಗ್ತಕ್ಕಂಥ ಕೃಷ್ಣನ ಕೈಲಿ ಇರ್ತಾವ ಗುರುಜಿ. ಯಾವುದು ಆಗುವಂತದ್ದು? ಈಗ ಎಲ್ಲಾ ಕೆಲಸ, ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಕೆಲಸ, ಎಲ್ಲಾ ಭಾಗಗಳು ನಿರ್ವಹಿಸುವ ಕೃಷ್ಣ ನಿರ್ವಹಿಸ್ತಾನೆ ಗುರುಜಿ. ಅಂದ್ರೆ ಆತ್ಮ ಕೃಷ್ಣನ ಅಂಶ. ಮಮೇ ಮಾಂಸ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃಷ್ಟಾನಿ ಕರ್ಷತೆ. ಅಂದ್ರೆ ಈ ಆತ್ಮವು ಕೃಷ್ಣನ ಅಂಶ. ಅದಕ್ಕೆ ಕೃಷ್ಣ ಫೋರ್ಸ್ ಅಂದ್ರೆ ಇದರಲ್ಲಿ ಜೋರಾಗಿ ಹೇಳುದು ಓಂ ಸರ್ವಸ್ವ ಭವೋ, ಯಾಕಂದ್ರೆ ಅದು ಅಂಶ, ಕೃಷ್ಣನ ಅಂಶ. ಈಗ ಹೇಗಂದ್ರೆ ತಂದೆ ಮಗನಿಗೆ ಒಳ್ಳೆ ರೀತಿಯಲ್ಲಿ ಕಲಿಸ್ತಾರೆ, ಕಾಲೇಜ್ ಅದು ಇದು ಎಲ್ಲ ಕಲಿಸ್ತಾರೆ. ಮತ್ತೆ ಅವ್ರಿಗೆ ರೈಟ್ ಉಂಟು, ನೀನು ನನಗೆ ನಿನ್ನ ದುರ್ಗದಲ್ಲಿ ನನಗೆ ಕೊಡುವ ಅಂತ. ಯಾಕಂದ್ರೆ ಅವ್ರು 20-25 ವರ್ಷ ಕಲಿಸಿದ್ದಾರೆ ಅವರಿಗೆ. ಅದೇ ರೀತಿ ನಾವು ಕೃಷ್ಣನ ಅಂಶ, ಈ ಆತ್ಮ ಅನ್ನೋದು ಕೃಷ್ಣನ ಅಂಶ. ಆದ ಕಾರಣ ಕೃಷ್ಣ ಹೇಳುವಂಥದ್ದು ಅಷ್ಟು ಇದರಲ್ಲಿ ಜೋರಲ್ಲಿ, ನೀನು ನನಗೆ ಶರಣಾಗತನಾಗು, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣವ್ರಜ. ಆದ್ರೆ ನಾವು ಕೇಳುವುದಿಲ್ಲ ಅಷ್ಟೇ. ಈಗ ಮಾನವನ ಅಂತಲ್ಲಿ ಅಷ್ಟು ಅತ್ಯಾಚಾರ, ಭ್ರಷ್ಟಾಚಾರ ಇದೇ ಆಗ್ಬಿಟ್ಟಿತ್ತಲ್ಲ ಗುರುಜಿ. ಇದು ಯಾಕೆ ಆಗುದು ಅಂದ್ರೆ ನಮ್ ಕೃಷ್ಣ ಪ್ರಜ್ಞೆ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಒಂದೇ ಕೊರತೆ ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದೆ. ಎಲ್ಲರೂ ಕೃಷ್ಣ ಪ್ರಜ್ಞೆ ಆದ್ರೆ ಇದು ಈ ಪ್ಲೇಸ್ ಸರಿ ಹೋಗ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಎಸ್ ಈಗ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಡಿಫರೆನ್ಸ್ ಬಿಟ್ವೀನ್ ಆಧ್ಯಾತ್ಮ ಅಂಡ್ ಭೌತಿಕ ಜಗತ್ತು? ನೋಡಿ, ಆಧ್ಯಾತ್ಮದಲ್ಲಿ ಎಲ್ಲವೂ ಕೃಷ್ಣ, ಆದರೆ ಭೌತಿಕ ಜಗತ್ತಲ್ಲಿ ನಮ್ಮ ಇಂದ್ರಿಯ ಸುಖ. ನಾವು
ಬಹಿರ್ಮುಖ, ಮುಖವನ್ನು ಆಚೆ ಮಾಡಿದ್ದೇವೆ. ಇಷ್ಟೇ ಡಿಫ್ರೆನ್ಸ್, ಇಷ್ಟೇ ಆಧ್ಯಾತ್ಮಿಕ ಮತ್ತೆ ಭೌತಿಕ ಡಿಫ್ರೆನ್ಸ್ ಏನಂದ್ರೆ, ಇದ್ರಲ್ಲೂ ಕೂಡ ನಿಮ್ಗೆ ಪ್ರಭುಪಾದ ಹೇಳ್ತಾರೆ, ಈ ಜಾಗವನ್ನು ನೀವು ವೈಕುಂಠ ಮಾಡುವುದು ಹೇಗೆ ಅಂದ್ರೆ ಕೃಷ್ಣ ಸೆಂಟರ್ ಅಂದ್ರೆ ಇದು ಕೂಡ ಆಧ್ಯಾತ್ಮ ಆಗ್ತದೆ. ಆದ್ರೆ ನಮ್ಗೆ ಸೆಂಟರ್ ಅಲ್ಲಿ ಆಧ್ಯಾತ್ಮದಲ್ಲಿ ಗೋಲೋಕದಲ್ಲಿ ಕೃಷ್ಣ ಸೆಂಟರ್, ಇಲ್ಲಿ ನಮ್ಮ ಇಂದ್ರಿಯ ಸುಖ ಸೆಂಟರ್. ವಾಟ್ ಶುಡ್ ವಿ ಡೂ ವೆನ್ ಒನ್ ವಾಂಟ್ಸ್ ಟು ಕನ್ವರ್ಟ್ ಟು ಅದರ್ ರಿಲಿಜನ್ ಐದರ್ ಬೈ ಫೋರ್ಸ್ ಆರ್ ಟೇಕಿಂಗ್ ಅದ್ವಾ? ನೋಡಿ, ಇದಕ್ಕೆ ಹೇಳುವಂಥದ್ದು, ಇದು ನಾವು ಮಾಡೋ ದೊಡ್ಡ ತಪ್ಪು. ಪ್ರಭುಪಾದ ಹೇಳ್ತಾರೆ, ರಿಲಿಜನ್ ಅಂದ್ರೆ ಕಲಿಯುಗದಲ್ಲಿ ಎಲ್ಲರೂ ನಂಬಿಕೆ ಅಂತ ಎಣಿಸಿದ್ದಾರೆ. ಈಗ ನನಗೆ ಹಿಂದೂ ಮೇಲೆ ನಂಬಿಕೆ ಇರ್ಬೋದು, ನಾಳೆ ನನಗೆ ಕ್ರಿಶ್ಚಿಯನ್ ಮೇಲೆ ನಂಬಿಕೆ ಇರ್ಬೋದು, ನಾಳೆ ನನಗೆ ಮುಸ್ಲಿಂ ಮೇಲೆ ನಂಬಿಕೆ ಇರ್ಬೋದು. ಅಲ್ಲ, ರಿಲಿಜನ್ ಅಂದ್ರೆ ಫೇತ್ ಅಲ್ಲ, ನಂಬಿಕೆ ಅಲ್ಲ. ರಿಲಿಜನ್ ಅಂದ್ರೆ ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಕೃಷ್ಣ ಕೊಟ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ರಿಲಿಜನ್. ಇದು ರಿಲಿಜನ್. ಮತ್ತೆ ನೋಡಿ, ರಿಲಿಜನ್ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಈಗ ಸಕ್ಕರೆದು ಗುಣ ಎಂತ? ಸಕ್ಕರೆದು ಗುಣ ಸ್ವೀಟ್. ಇದು ಮೆಣಸಿದ ಗುಣ ಎಂತ? ಖಾರ. ಅದೇ ರೀತಿ ಜೀವೇರೆ ಸ್ವರೂಪವಾಯ ನಿತ್ಯ ಕೃಷ್ಣದಾಸ್. ಈ ಜೀವಿದ ಗುಣ ಅಂತಂದ್ರೆ ನಾವು ಕೃಷ್ಣನ ನಿತ್ಯ ಸೇವಕರು. ಹಾಗಾಗಿ ಇದು ನಿಜವಾದ ಧರ್ಮ. ಧರ್ಮ ಅಂದ್ರೆ ಸವೇ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತಿಹತ ಏ ಅಥವಾ ಸುಪ್ರಸೀದತಿ. ಸವೇ ಪುಂಸ ಪರೋ ಧರ್ಮ ಅಂದ್ರೆ ತುಂಬಾ ಧರ್ಮ ಉಂಟು. ಚೀಟಿಂಗ್ ರಿಲಿಜನ್, ಈ ಭಾಗವತ ಎಲ್ಲ ರಿಲಿಜನ್ ಅನ್ನು ಇದು ಕೆಳಗಾಗ್ತದೆ. ಅಂದ್ರೆ ಅದನ್ನು ಓಡಿ ಅಂದ್ರೆ ಹೇಳ್ತೇನೆ ಒಂದು ನಿಮಿಷ. ಈ ಚೀಟಿಂಗ್ ರಿಲಿಜನ್ ಅನ್ನು ಭಾಗವತಂ ಎಂತ ಮಾಡ್ತದೆ ಅಂದ್ರೆ ಓಡಿಸ್ತದೆ. ಇದಕ್ಕೆ ಶ್ಲೋಕ ಕೂಡ ಹೇಳ್ತೇನೆ ಒಂದು ನಿಮಿಷ. ಧರ್ಮ ಪ್ರೋಜಿತ ಕೈತವ ಅತ್ರ ಪರಮೋ ನಿರ್ಮತ್ಸರಾನಾಂ ಸತಾಂ ವೇದ್ಯಂ ವಾಸವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಗವತೆ ಮಾಮುನಿ ಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋರಿದ ಹೃದಿ ಅವರುದ್ಯತೆ ಅತ್ರ ಕೃತಿಭಿ ಶುಶ್ರುಭಿ ತಕ್ಷಣಾತ್. ಅಂದ್ರೆ ಈ ಚೀಟಿಂಗ್ ರಿಲಿಜನ್ ಅಂದ್ರೆ ಭಾರತದಲ್ಲಿ ಈಗ ಕಲಿಯುಗದಲ್ಲಿ ಇದೇ ಇರುವಂತದ್ದು. ಒಂದೆಂತ ಉಪಧರ್ಮ. ಉಪಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು. ಅವ ಹಾಸ್ಪಿಟಲ್ ಇದ್ದಾನೆ, ಅವನಿಗೆ ನಾವು ಸಹಾಯ ಮಾಡ್ಬೇಕು. ಇವ ಪಾಪದವ, ಇವನಿಗೆ ತಿನ್ಲಿಕ್ಕಿಲ್ಲ, ಇದು ಸಹಾಯ ಮಾಡ್ಬೇಕು. ಮತ್ತೆ ಎಂತ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡ್ಬೇಕು, ನಾವು ಒಳ್ಳೇದು ಮಾಡ್ಬೇಕು. ಇದೆಲ್ಲ ಉಪಧರ್ಮ. ಭಾಗವತಂ ಉಪಧರ್ಮವನ್ನೆಲ್ಲ ಕೆಳಗೆ ಆಗ್ತದೆ. ಮತ್ತೆ ಇನ್ನು ಎಂತಂದ್ರೆ ಕೈತವ ಧರ್ಮ, ಅದರಲ್ಲಿ ಉಪಧರ್ಮ. ಚಲಧರ್ಮ ಅಂದ್ರೆ ಈ ಬುದ್ಧನ ಫಿಲಾಸಫಿ, ಅದಕ್ಕೆ ಚಲಧರ್ಮ ಹೇಳುವಂಥದ್ದು. ಮತ್ತೆ ವಿಧರ್ಮ ಅಂದ್ರೆ ಕೆಟ್ಟದ್ದು ಮಾಡುವಂಥದ್ದು, ಅದು ವಿಧರ್ಮ. ಈ ಭಾಗವತಂ ಉಪಧರ್ಮ, ಚಲಧರ್ಮ, ಈ ವಿಧರ್ಮವನ್ನು ರಿಜೆಕ್ಟ್ ಮಾಡ್ತದೆ. ಮತ್ತೆ ಯಾವ ಧರ್ಮ ಅಂದ್ರೆ ಸವೇ ಪುಂಸ ಪರೋಧರ್ಮ ಅಂದ್ರೆ ಯಥೋ ಭಕ್ತಿ ಅಧೋಕ್ಷಜ ಅಂದ್ರೆ ಕೃಷ್ಣನ ಹೆಸರು, ಅಧೋಕ್ಷಜ ಅಕ್ಕಜ. ಅಹೇತುಕಿ, ಯಾವುದೇ ಒಂದು ಮೋಟಿವೇಶನ್ ಅಂದ್ರೆ ಯಾವುದೇ ಒಂದು ನಮ್ದು ಇಚ್ಛೆ ಇಲ್ಲದೆ ನಾವು ಮಾಡುವಂತ ಸೇವೆ. ಅಹೇತುಕಿ ಅಪ್ರತಿಹತ ಅಂದ್ರೆ 24 ಗಂಟೆ. ಈ ಆತ್ಮ ಸುಪ್ರಸಿದ್ಧತಿ, ಇದು ನಿಜವಾದ ಧರ್ಮ. ಹಾಗಾಗಿ ನೀವು ಹೇಳಿದ ಪ್ರಕಾರ ಈಗ ಒಂದು ನಾನು ಹಿಂದಿರಬಹುದು, ನೆಕ್ಸ್ಟ್ ನಾನು ಮುಸ್ಲಿಂ ಆಗ್ಬಹುದು, ನೆಕ್ಸ್ಟ್ ನಾನು ಕ್ರಿಶ್ಚಿಯನ್ ಆಗ್ಬಹುದು. ಇದು ಅಂತಂದ್ರೆ ದೇಹದ ಭಾವನೆ. ಇದು ನಿಜವಾದ ರಿಲಿಜನ್ ಅಲ್ಲ, ಧರ್ಮ ಅಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನೀವು ಧರ್ಮ ಅಂದ್ರೆ ನೀವು ನಂಬಿಕೆ ಅಂತ ಎಣಿಸಿದ್ರಿ, ನಂಬಿಕೆ ಅಲ್ಲ. ಧರ್ಮ ಅಂದ್ರೆ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಂ. ಆ ಕೃಷ್ಣ ಕೊಟ್ಟ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡುವಂತದ್ದೇ ನಿಜವಾದ ಧರ್ಮ. ಸಂಗೀತ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸವಿತಾ ಮಾತಾಜಿ ಅವರೇ. ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ. ಹೇಳಿ. ನಮ್ಮ ಭಾರತದಲ್ಲಿ ಪುರುಷ ಪ್ರಧಾನ ಇದೆ ಅಲ್ಲ, ಯಾಕೆ ಎಲ್ಲ ರಾಜರುಗಳೇ ಆಳ್ಕೊಂಡ್ ಬಂದ್ರು. ಆಮೇಲಿಂದ ಮತ್ತೆ ಭಕ್ತಿಗಳಲ್ಲೂ ಭಕ್ತಿ ಮತ್ತೆ ಗುರುಗಳು ಎಲ್ಲ ಜಾಸ್ತಿ ಪುರುಷರೇ ಆಗಿದ್ದು. ಹಾಗಾದ್ರೆ ಯಾಕೆ ಈ ತರ ಪದ್ಧತಿ? ಅದು ಹಾಗೆ, ಅದು ಶಾಸ್ತ್ರದಲ್ಲಿ ಹಾಗೆ ಉಂಟು.
ಹಾಗೆ ಅಂದ್ರೆ ನೋಡಿ, ಅದೇ ಹೇಗಂದ್ರೆ ಹಿಂದಿನ ಕಾಲದಲ್ಲಿ, ಈಗಲ್ಲ ಕಲಿಯುಗದಲ್ಲಿ ಇಲ್ಲ ಅದು, ಹಿಂದಿನ ಕಾಲದಲ್ಲಿ ಹೆಂಗಸಿಗೆ ಗುರುಕುಲಕ್ಕೆ ಹೋಗ್ಲಿಕ್ಕಿಲ್ಲ. ಹೌದು. ಯಾಕೆ ಹೋಗ್ಲಿಕ್ಕಿಲ್ಲ? ಹೆಂಗಸಿಗೆ ಫಸ್ಟಿಗೆ ಅವಳ ತಂದೆ ಅವಳಿಗೆ ಮಾರ್ಗದರ್ಶನ, ಯಾಕಂದ್ರೆ ತಂದೆ ಹೋಗಿರ್ತಾರೆ, ತಂದೆ ಕಳಿಸುವಂತದ್ದು. ಮತ್ತೆ ಈಗ ದೇವಹೂತಿದ ಎಕ್ಸಾಂಪಲ್, ದೇವಹೂತಿಗೆ ಫಸ್ಟಿಗೆ ಸ್ವಯಂಭೂ ಮನು ಅವಳಿಗೆ ಕಲಿಸಿಕೊಟ್ಟದ್ದು, ಮತ್ತೆ ಅವಳಿಗೆ ಅವಳ ಗಂಡ ಕರ್ತವ್ಯ ಮುನಿ ಕಳಿಸಿಕೊಟ್ಟದ್ದು, ಮತ್ತೆ ಅವಳ ಮಗ ಕಪಿಲ ಮುನಿ ಕಳಿಸಿಕೊಟ್ಟದ್ದು. ಹಾಗಾಗಿ ಇದು ಕ್ರಮ. ನಾವು ಶಾಸ್ತ್ರದ ಹೇಗೆ ಹೋಗ್ಲಿಕ್ಕಿಲ್ಲ, ಶಾಸ್ತ್ರದಲ್ಲಿ ಹೀಗೆ. ಅಲ್ಲ ಹ. ಯಾಕೆ ಆತರ ಅಂತ? ಯಾಕೆ ಅಂದ್ರೆ ಹೆಂಗಸರಿಗೆ ಗುರುಕುಲ ಆ ರೀತಿ ಅಂದ್ರೆ ನೋಡಿ, ಹೇಗೆ ಅಂದ್ರೆ ಈಗ ಗಂಡಸು ಈಗ ಮಗು ಯಾರಿಗೆ ಆಗುವುದು? ಗಂಡಗೆ ಆಗುದಾ ಹೆಂಗಸಿಗೆ ಆಗುದಾ? ಎಸ್, ನಿಮ್ಮತ್ತ ಸವಿತಾ ಅವರೇ. ಹೌದು ಹೌದು. ಯಾರಿಗೆ ಈಗ ಮದ್ವೆ ಇಬ್ಬರು ಕೂಡ ಆಗುವಂತದ್ದು. 9 ತಿಂಗಳು ಹೊಟ್ಟೆಯಲ್ಲಿ ಕಷ್ಟಪಡುವುದು ಯಾರು? ಹೆಂಗಸು ಕಷ್ಟಪಡ್ತಾರೆ, ಅದು ಹೆಣ್ಮಕ್ಳು. ಯಾಕೆ ಕೇಳ್ತೀರಾ ನೀವು? ಯಾಕೆ ಅದು? ಅಲ್ಲ, ಪ್ರಕೃತಿ ಪುರುಷ ಅಂತ ಹೇಳ್ಬಿಟ್ಟು ಪ್ರಕೃತಿ ನಿಯಮ. ಅದೇ ರೀತಿ ಹೆಂಗಸಿಗೆ ಪ್ರಕೃತಿ ಕೆಲವು ನಿಯಮ ಮಾಡಿದೆ, ಆ ರೀತಿ ಅದೇ ಇರುವಂತದ್ದು. ಗೊತ್ತಾಯ್ತಾ? ಈಗ ಗಂಡ ಸೆಕ್ಸ್ ಮಾಡುವಂಥದ್ದು, ಆದ್ರೆ 9 ತಿಂಗಳು ಕಷ್ಟಪಟ್ಟು ಹೊಟ್ಟೆಯಲ್ಲಿ ಇಡುವಂಥದ್ದು ಹೆಂಗಸು. ಹಾಗಾಗಿ ಈ ಪ್ರಕೃತಿದ ನಿಯಮ ಉಂಟು, ಆ ಪ್ರಕೃತಿ ನಿಯಮ ಪ್ರಕಾರ ಶಾಸ್ತ್ರ ಓದೋದು. ಶಾಸ್ತ್ರದಲ್ಲಿ ಹೆಂಗಸಿಗೆ ಅಂದ್ರೆ ಅವಳಿಗೆ ಗುರುಕುಲಕ್ಕೆ ಹೋಗ್ಲಿಕ್ಕೆ ಇಲ್ಲ. ಯಾಕೆ ಹೋಗ್ಲಿಕ್ಕೆ ಇಲ್ಲ? ಯಾಕೆಂದ್ರೆ ಗುರುಕುಲ ಎಜುಕೇಶನ್ ಇದ್ದದ್ದು ಗಂಡಸರಿಗೆ. ಗಂಡಸರು ಯಾಕೆಂದ್ರೆ ಹೆಂಗಸು ಅಂದ್ರೆ ತುಂಬಾ ಎಂತ ಹೇಳುವಂತದ್ದು, ಮುಗ್ಧೆ ಅಂದ್ರೆ ಅವಳಿಗೆ ಯಾರು ಕೂಡ ಚೀಟ್, ಪ್ರಭುಪಾದ ಹೇಳ್ತಾರೆ, ಹೆಂಗಸನ್ನು ಯಾರು ಕೂಡ ಚೀಟ್ ಮಾಡ್ಬೋದು. ಯಾಕಂದ್ರೆ ಅದೊಂದು, ಮತ್ತೆ ಹೆಂಗಸು ಇಮಿಡಿಯೇಟ್ ಆಗಿ ದೇವರಲ್ಲಿ ಅವಳಿಗೆ ಎಂತಂದ್ರೆ ಭಯಭಕ್ತಿ ಜಾಸ್ತಿ. ಪ್ರಭುಪಾದ ಹೇಳ್ತಾರೆ, ಜಾಸ್ತಿ ಗಂಡಸರು ತೆಗೊಳ್ಳೋದಿಲ್ಲ, ಹೆಂಗಸರು. ಯಾಕಂದ್ರೆ ಅದು ಕೃಷ್ಣ ಅವರಿಗೆ ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಒಳ್ಳೆ ಗುಣ. ಮತ್ತೆ ಸೇವಿಂಗ್ಸ್, ಈ ಪ್ರಭುಪಾದ ಹೇಳ್ತಾರೆ, ಆಕ್ಚುಲಿ ಈಗ ನೋಡಿ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಈ 5 ಉಂಟು. ಯಾವುದು? ಒಂದು ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯರಸ, ಮಾಧುರ್ಯ ರಸ. ಈ ದಾಸ್ಯರಸ ಅಂದ್ರೆ ಸೇವೆ ಮಾಡುವಂತದ್ದು ಪ್ರಭುಪಾದ ಹೇಳ್ತಾರೆ, ಅದು ಗಂಡಸರಿಗಿಂತ ಜಾಸ್ತಿ ಹೆಂಗಸರ ಹತ್ರ ಕೃಷ್ಣ ಕೊಟ್ಟಿದ್ದಾನೆ. ಹಾಗಾಗಿ ಅವಳು ಇನಿಷಿಯಲ್ ಆಗಿ ತಂದೆಯ ಸೇವೆ ಮಾಡ್ತಾಳೆ, ಮತ್ತೆ ಗಂಡನ ಸೇವೆ ಮಾಡ್ತಾಳೆ, ಮತ್ತೆ ಮಗುವ ಸೇವೆ ಮಾಡ್ತಾಳೆ. ಯಾರಾದ್ರೂ ನೋಡಿ, ಈಗ ಮಗುವನ್ನು ನೋಡುದು ಜಾಸ್ತಿ ಯಾರು ನೋಡುದು? ಹೆಂಗಸು. ಇದೆಲ್ಲ ಅಂದ್ರೆ ಪ್ರಕೃತಿ ಕೊಟ್ಟಿದ್ದಾರೆ ಕೃಷ್ಣ ಕೆಲವರಿಗೆ ಬೇರೆ ಕೊಟ್ಟಿದ್ದಾರೆ, ಕೆಲವರಿಗೆ ಬೇರೆ ಇದು ಅಂದ್ರೆ ಗಂಡಸರಿಗೆ ಬೇರೆ ಒಂದು ಇದು ಕೊಟ್ಟಿದ್ದಾನೆ ವಿದ್ಯೆ, ಹೆಂಗಸರಿಗೆ ಬೇರೆ ಕೊಟ್ಟಿದ್ದಾನೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಈ ಸೇವೆ ಬೇರೆ, ಸೇವೆ ಭಾವ. ಆ ಸೇವೆ ಭಾವ ಹೆಂಗಸ ಹತ್ರ ಉಂಟಂತ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಅದನ್ನು ಎಂತಂದ್ರೆ ಭಗವಂತ ಕೊಟ್ಟದ್ದು, ನಾವು ಕೊಟ್ಟದಲ್ಲ. ಭಗವಂತ ಒಬ್ಬರಿಗೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ, ಇನ್ನೊಬ್ಬರಿಗೆ ಇನ್ನೊಂದು ಕ್ವಾಲಿಟಿ ಕೊಟ್ಟಿದ್ದಾನೆ. ತಿಳಿದ ಮಾತಾಜಿ? ಸವಿತಾ ಅವರೇ ತಿಳಿತು. ಇವಾಗ ನಾವು ನಾಮಸ್ಮರಣೆ ಮಾಡೋದಕ್ಕೆ ಹೆಂಗಸು ಗಂಡಸು ಅಂತ ಏನಿಲ್ಲ ಅಲ್ವಾ? ನೋಡಿ, ಪ್ರಭುಪಾದ ಹೇಳುವಂತದ್ದು ಅದೇ. ನಿಮ್ಗೆ ಅರ್ಥ ಆಗ್ಲಿಲ್ಲ. ಈ ದೇಹದ ಭಾವನೆಯಲ್ಲಿ ಹೆಂಗಸು ಗಂಡಸು, ಆದ್ರೆ ಆತ್ಮನೆಯಲ್ಲಿ ಹೆಂಗಸು ಗಂಡಸು ಇಲ್ಲ. ಈಗ ಹೇಗಂದ್ರೆ ಈ ಗೋಪಿಗೆಯರು ಈ ತ್ರೇತಾಯುಗದಲ್ಲಿ ಅವರೆಲ್ಲ ಮುನಿಗಳಾಗಿದ್ರು ಕಾಡಲ್ಲಿ. ಅಂದ್ರೆ ತುಂಬಾ ಉನ್ನತ ಮಟ್ಟದ ಅವರು ಈ ಮುನಿಗಳಾಗಿದ್ರು. ಆಗ ರಾಮ ಹೋಗ್ತಾನೆ ಅಲ್ಲಿಗೆ ಕಾಡಿಗೆ. ಆಗ ಅವರಿಗೆಲ್ಲ ಇಚ್ಛೆ ಆಗ್ತದೆ, ರಾಮನನ್ನು ನಾವು ಮದುವೆ ಆಗ್ಬೇಕಂತ ಅವರಿಗೆ ಇಚ್ಛೆ ಆಗ್ತದೆ. ಆ ಟೈಮಲ್ಲಿ ಅವ್ರು ಗಂಡಸಾಗಿದ್ರು ಮುನಿಗಳು. ಆದ್ರೆ ಆತ್ಮ ನೋಡಿ, ಅವ್ರಿಗೆ ಇಚ್ಛೆ ಬಂದದ್ದು ಹೇಗೆ ಬಂತು? ಅವ್ರು ಗಂಡಸು ಮದುವೆ ಆಗ್ತಾರ, ಆದ್ರೆ ಇಚ್ಛೆ ಬಂತು. ಆದ್ರೆ ಯಾಕಂದ್ರೆ ಆತ್ಮನೆಲೆಯಲ್ಲಿದ್ದಾರೆ, ಆತ್ಮನೆಲೆಯಲ್ಲಿ ಗಂಡು ಹೆಣ್ಣು ಅಂತದಿಲ್ಲ. ರಾಮ ನೋಡ್ತಾನೆ, ತಥಾಸ್ತು ಅಂತ ಹೇಳ್ತಾನೆ, ನೆಕ್ಸ್ಟ್ ಲೈಫ್ ಅಲ್ಲಿ ನಾನು ಕೃಷ್ಣ ಆಗಿ ಬರ್ತೇನೆ, ಆಗ ನೀವು ಎಲ್ಲ ಗೋಪಿಕೆಯರು ಆಗ್ತೀರಿ. ಹಾಗಾಗಿ ಇದೆಲ್ಲ ನಮ್ಮ ದೇಹದ ಭಾವನೆ, ಆತ್ಮನೆಲೆಯಾಗಿ ಗಂಡು ಎನ್ನುವುದು ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಎಸ್ ಸವಿತಾ ಅವರೇ, ಹರೇ ಕೃಷ್ಣ. ತಿಳಿತಾ ಮಾತಾಜಿ? ಹರೇ ಕೃಷ್ಣ. ಎಸ್, ಹಾ ತಿಳಿತು. ಹರೇ ಕೃಷ್ಣ. ಎಸ್ ಮಾಂತೇಶ್ ಅವರೇ, ಎಸ್ ಹೇಳಿ. ಹರೇ ಕೃಷ್ಣ ಗುರುಜಿ. ಹೇಳಿ ಗುರುಜಿ. 13ನೇ ಮೊದಲೇ 35ನೇ ಶ್ಲೋಕ ಇದೆಯಲ್ಲ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ನಡುವಿನ ವ್ಯತ್ಯಾಸ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಮತ್ತೆ ಅದರಿಂದ ಬಂಧನದಿಂದ ಮುಕ್ತ ಆಗೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಗುರುಜಿ. ಎಸ್, ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ದೇಹದ ವೀಕ್ಷಕ.
ಇದನ್ನ ನಮ್ಗೆ ವ್ಯತ್ಯಾಸ ಗೊತ್ತಾಗ್ಬೇಕು. ನಾವೀಗ ಅಂತ ಕಲಿಯುಗದಲ್ಲಿ ಎಲ್ಲರೂ ಐ ಆಮ್ ಇಂಡಿಯನ್, ಐ ಆಮ್ ಅಮೇರಿಕನ್, ಐ ಆಮ್ ಬ್ರಾಹ್ಮಣ, ಐ ಆಮ್ ಕ್ಷತ್ರಿಯ, ಐ ಆಮ್ ಸ್ತ್ರೀ, ಐ ಆಮ್ ಪುರುಷ. ಇದೆಲ್ಲ ನಮ್ದು ದೇಹದ ಭಾವನೆ. ನಾವು ದೇಹದ ಭಾವನೆಯಿಂದ ಆತ್ಮನೆಲೆಗೆ ಬರಬೇಕು. ನಾವು ದೇಹ ಅಲ್ಲ, ನಾವು ಆತ್ಮ. ಇದನ್ನ ವ್ಯತ್ಯಾಸವನ್ನು ಯಾರು ಕಾಣ್ತಾನೆ ಅದು ಕೃಷ್ಣ ಪ್ರಜ್ಞೆಯಲ್ಲಿ ಕಾಣಲಿಕ್ಕೆ ಸಾಧ್ಯ. ಮತ್ತು ಐಕ ಪ್ರಕೃತಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ಐಕ ಪ್ರಕೃತಿ ಅಂದ್ರೆ ಲಾಸ್ ಆಫ್ ನೇಚರ್. ಪ್ರಬೋಧನ ಪುಸ್ತಕ ಬರೆದಿದ್ದಾರೆ. ಈಗ ನಾವೆಂತ ನೋಡಿ, ಕೊರೋನಾ ಬಂದಿದೆ. ಕೊರೋನಾ ಯಾಕೆ ಬಂದಿದೆ? ಯಾಕಂದ್ರೆ ನಾವು ಪ್ರಕೃತಿಯನ್ನು ಹಾಳು ಮಾಡಿದ್ದೇವೆ. ಪ್ರಕೃತಿಯನ್ನು ನಾವು ಎಷ್ಟು ನಾಶ ಮಾಡ್ತೇವೆ, ಪ್ರಕೃತಿ ಅದರದೇ ವಿಕೋಪ ತಾಳ್ತದೆ. ಹಾಗಾಗಿ ಈ ರೀತಿ ಪ್ರಭುಪಾದ ಹೇಳ್ತಾರೆ, ಕೊರೋನಾ ಮತ್ತೊಂದೆಲ್ಲ ಬರ್ತದೆ. ಯಾಕೆಂದ್ರೆ ನಾವು ಪ್ರಕೃತಿಯನ್ನು ನಾಶ ಮಾಡ್ತಿದ್ದೇವೆ. ಪ್ರಕೃತಿ ಕೃಷ್ಣನ ಒಂದು ಭಾಗ. ನಾವು ಪ್ರಕೃತಿಯನ್ನು ಯಾವಾಗ ನಾಶ ಮಾಡ್ತೇವೆ ಆಗ ಅದರದ್ದು ವಿಕೋಪ ಅದು ತಾಳ್ತದೆ. ಹಾಗಾಗಿ ಐಕ ಪ್ರಕೃತಿ ಬಂದಿಂದ ಮೋಕ್ಷ ಪಡೆಯುವ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಎಸ್, ಹರೇ ಕೃಷ್ಣ. ಮಹಂತೇಶ್ ಅವರು ತಿಳಿತಾ? ಹರೇ ಕೃಷ್ಣ ಗುರುಜಿ. ಎಸ್ yes, we kill insects like mosquitoes etc. Is that wrong? But we don't kill. ಯಾಕೆಂದ್ರೆ ನಮ್ಗೆ ಗೊತ್ತುಂಟು ಮೊಸ್ಕಿಟೋದಲ್ಲಿ ಕೂಡ ಪರಮಾತ್ಮ ಇದ್ದಾನೆ ಅಂತ. ಹಾಗಾಗಿ ನೋಡಿ, ಎಲ್ಲದಕ್ಕೂ ಪ್ರಭುಪಾದ ಹೇಳ್ತಾರೆ, ಎವ್ರಿ ಲಿವಿಂಗ್ ಎಂಟಿಟಿ ಈಸ್ ಹ್ಯಾವಿಂಗ್ ದ ಈಕ್ವಲ್ ರೈಟ್ ಟು ಲಿವ್ ಇನ್ ದಿಸ್ ಸೊಸೈಟಿ. ಪ್ರಭುಪಾದ ಹೇಳ್ತಾರೆ. ಯಾಕೆಂದ್ರೆ ಎಲ್ಲವೂ ಕೃಷ್ಣನ ಮಕ್ಕಳು. ಆದ್ರೆ ನಮ್ಗೆ ಇದು ಕಾಣುದಿಲ್ಲ. ನಾವೆಂತ ಮಾಡ್ತೇವೆ, ಈ ಬ್ಯಾಟ್ ಅಲ್ಲಿ ಕೊಲ್ತೇವೆ. ಆದ್ರೆ ನಮ್ಗೆ ಕೂಡ ಇಲ್ಲಿ ನೋಡಿ, ಈಗ ನಾನು ಕ್ಲಾಸ್ ಮಾಡೋದು ತುಂಬಾ ಬಂತು, ಅದು ನಾನು ಆಚೆ ಈಚೆ ಮಾಡಿದೆ, ಎಂತ ಮಾಡುವಂಥದ್ದು. ಆದ್ರೆ ಅದು ಕೃಷ್ಣನ, ಪ್ರಭುಪಾದ ಹೇಳ್ತಾರೆ, ಈ ಇನ್ಸೆಕ್ಟ್ಸ್ ಇಲ್ಲಿ ಕೃಷ್ಣ ನಾನು ಹೇಳುವ ಮಾತನ್ನು ಕೇಳದಿಂದ ಅದು ಕೂಡ ಲಿಬರೇಟ್ ಆಗ್ತದೆ ಅಂತ. ಈಗ ಇಲ್ಲಿ ಮರ ಇದ್ರೆ ನಾನು ಅಲ್ಲಿ ಮರದ ಹತ್ರ ಕೃಷ್ಣ ಪ್ರಜ್ಞೆ ಹೇಳಿದ್ರೆ ಅದು ಕೂಡ ನೆಕ್ಸ್ಟ್ ಲೈಫ್ ಅದಕ್ಕೆ ಅದು ಲಿಬರೇಟ್ ಆಗ್ತದೆ. ಹಾಗಾಗಿ ಅದಕ್ಕೆ ಕೂಡ ಲಾಭ ಉಂಟು. ಯಾವುದಕ್ಕೂ ಅಂದ್ರೆ ಕೃಷ್ಣ ಪ್ರಜ್ಞೆ ಪ್ರಭುಪಾದ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳುವಂಥದ್ದು, ಈ ಕೃಷ್ಣನ, ನಾನೀಗ ಕ್ಲಾಸ್ ಮಾಡೋ ಕೃಷ್ಣನ ತುಂಬಾ ಬಾರಿ ಹೇಳ್ತೇನೆ, ಕೃಷ್ಣ ಕೃಷ್ಣ ಅಂತ. ಆ ಕೃಷ್ಣ ಹೆಸರು ಕೇಳಿದ್ರೆ ಸಾಕಂತೆ ಎಲ್ಲವೂ ಕೃಷ್ಣಮಯ ಆಗ್ತದೆ. ಎಸ್ ಪ್ರಭುಜಿ, ಇನ್ನೊಂದು ಕ್ವಶನ್ ಇದೆ. ಹೌ ಟು ಗೆಟ್ ನಾಲೆಜ್ ಅಬೌಟ್ ಕೃಷ್ಣ? ಓನ್ಲಿ ರೀಡಿಂಗ್ ಭಗವದ್ಗೀತಾ ಅಂಡ್ ಭಾಗವತಂ? ನೋ. ಸೊ ನೋಡಿ, ಯು ಕಾಂಟ್ ಗೆಟ್ ನಾಲೆಜ್ ಥ್ರೂ ಅಕಾಡೆಮಿಕ್ ಕ್ವಾಲಿಫಿಕೇಶನ್. ನಾಲೆಜ್, you get knowledge only through mercy. Guru Krishna kripa by Bhakti Lata Beach. Prabhupada ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆ ಮರ್ಸಿ ಮೂಮೆಂಟ್. ಮರ್ಸಿ ಮೂಮೆಂಟ್ ಅಂದ್ರೆ ಗುರು ಮತ್ತೆ ಕೃಷ್ಣ ಪ್ಲೀಸ್ ಆದ ಕೂಡಲ್ಲಿ ನಿಂಗೆ ನಾಲೆಜ್ ಕೊಡುವಂಥದ್ದು. ಈ ಆಧ್ಯಾತ್ಮಿಕದಿಂದ ಕೊಡುವುದಲ್ಲ. ದಯವಿಟ್ಟು ಯಾರ್ದಿದು ದಯವಿಟ್ಟು ನೋಡಿ. ಈ ಆಧ್ಯಾತ್ಮಿಕದಿಂದ ಎಂತ ಅಂದ್ರೆ, ಸಾರಿ, ನಮ್ಮ ಈ ಓದುದಿಂದ ಅಲ್ಲ. ಆದ್ರೆ ನಾವು ಅದಕ್ಕೆ ಫಸ್ಟಿಗೆ ಜಪ ಮಾಡಬೇಕು, ಮತ್ತೆ ಭಗವದ್ಗೀತೆ ಓದ್ಬೇಕು, ಮತ್ತೆ ಭಾಗವತಂ ಓದ್ಬೇಕು, ಮತ್ತೆ ಸ್ವಲ್ಪ ಸೇವೆ ಮಾಡ್ಬೇಕು. ಈ ರೀತಿ ಮಾಡಿ 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 ನಮ್ಗೆ ಕೃಷ್ಣ ಜ್ಞಾನ ಕೊಡ್ತಾನೆ. ಕೃಷ್ಣ ಕೂಡ ನೋಡ್ತಾನೆ. ಕೃಷ್ಣ ಒಟ್ಟು ಕೊಡುವುದಲ್ಲ. ಅಂದ್ರೆ ಎಸ್ ಇವು ಓಕೆನಾ, ಮತ್ತೆ ಕೃಷ್ಣ ಸ್ವಲ್ಪ ರಿವೀಲ್ ಮಾಡ್ತಾ ಹೋಗ್ತಾನೆ. ಎಸ್, ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್, ಯಾರ್ದಿಲ್ವಾ? ಅದನ್ನ ಮುಕ್ತಾಯ ಮಾಡುವ. ವಂಚ ಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವಂದಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದ.